ಬ್ಯಾರಿ ವಾರ್ತೆಗೆ ಮರ್ಹಬಾ, ನಾನ್ ಅನ್ಸರ್ ಇನೋಳಿ. ಸುದ್ದಿಸಾರ ತೊಕ್ಕೊಟುಲು ನಡ್ನತ್ತು ವಾಹನ ಚಾಲಕ ಮಾರೆ ಚ್ವಾರದಾನ ಶಿಬಿರ. ಉಳ್ಳಾಲ್ತು ನಡ್ನತ್ತು ಒರ್ನಾಲ್ತೆ ರಾಣಿ ಅಬ್ಬಕ್ಕ ಜಲ್ಸ್. ಸೋಮೇಶ್ವರത്തിൽ ನಡ್ನತ್ತು ಮಕ್ಕಳೇ ಜಾಗೃತಿ ಆಗ್ರೆ ತಿಂಗಳತೆ ಜಲ್ಸ್. ಹರೇಕಲ್ತು ಶಾಸಕ ಕಾದರಾಕಿತ್ತು ಪುದಿಯ ಬಸ್ ಸ್ಟ್ಯಾಂಡ್ ರೇ ಉದ್ಘಾಟನೆ. ಟಿಪ್ಪು ಸುಲ್ತಾನ್ ಸ್ಕೂಲ್ ನಡ್ನತ್ತು ಸಾಧಕ ಮಾರ್ಗ ಕೊಂಡಾಡ್ರೆ ಜಲ್ಸ್. ತೊಕ್ಕೊಟುಲು ನಡ್ನತ್ತು ಸೌಹಾರ್ದ ಕ್ರಿಸ್ಮಸ್ ಸಂಗಮತ್ತೆ ಲೇಸ್. ಕೋಟೆಕಾರ್ ಬ್ಯಾಂಕ್ ರೇ ವರ್ಷತೆ ಸಭೆಲು ಸಾಧಕ ಮಾರ್ಗ ಚಮ್ಮನತೆ ಕೊಸಿ. ಸುದ್ದಿ ಉಳ್ಳರಿಪ್ಪು ಟೂರಿಸ್ಟ್ ವಾಹನ ಚಾಲಕ ಮಾರೆ ತರಫುಲು ತೊಕ್ಕೋಟ್ ಜಂಕ್ಷನ್ ಚೋರದಾನ ಆಕ್ರೆ ಶಿಬಿರ ಪೊದನಾಸ ನಡ್ನು. ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಟೀಮ್ ಮೋಟೋರಿಂಗ್ ಪಂಡಿತ್ ಹೌಸ್ ಪಿನ್ನೆ ತೊಕ್ಕೋಟ್ ಟೂರಿಸ್ಟ್ ಚಾಲಕ ದನಿಮಾರೆ ಸಂಗತ್ತೆ ಕೂಡಾಟത്തിൽ ದೇರ್ಲಕಟ್ಟೆ ಏನಪೋಯಿ ಆಸ್ಪತ್ರೆ ಸಾಕಾರത്തിൽ ತೊಕ್ಕೋಟ್ ಬಸ್ ಸ್ಟ್ಯಾಂಡ್ ರೇ ಮುಟ್ಟ ನಡ್ನೆ ಲೇಸುಗು ಚಿಲಿಂಬಿ ಶ್ರೀ ಸಿರಡಿ ಸಾಯಿಬಾಬಾ ಮಂದಿರತ್ತೆ ಧರ್ಮದರ್ಶಿ ವಿಶ್ವಾಸ್ ದಾಸ್ ತೊಡಕ ಕೊಡ್ತು. ಅದರ ಪಿನ್ನಾಯಲ್ ಮುಂಡಿತ್ತು ಸನ್ಯಾಸಿ ಮೊಯ್ಲಾರು ಅಲ್ಲೆಂಗೆ ದೀನ್ ಜಾತೆರೆ ಆಲಯಂಗುಂ ಚೋರಬೇನುಂಟಾಯಂಗ್ ಅಂಗಲೆ ಗುಂಪುರದಾಯಿ ತಿಕ್ಕೊನು. ಅದು ಬಿಟ್ಟು ನಂಗಲ್ದೇ ದೀನ್ ನಂಗಲ್ದೇ ಜಾತೆರೆ ಆಲ್ಮಾರ್ರೆ ಚಂಗೈ ಮಾರ್ರೆ ಮೊದಲಾಲಿ ಮಾರ್ರೆ ಚೋರಬೇನುಂಟು ಚಂದೆಂಗ್ ಆವುಲ್ಲೆ. ಅಂಗನೆಕ್ಕೊಮ್ಮು ಚೋರೆಗ್ ರಂಗ್ ಜಾತಿ ದೀನ್ ಕುಟುಂಬ ಏದುಮಿಲ್ಲೆ. ಎಂಗನೆಕ್ಕೊಮ್ಮುತ್ತು ಟೂರಿಸ್ಟ್ ವಾಹನ ಬಿಡ್ರಂಗ ಪಿನ್ನೆ ದನಿಮಾರು ಚೋರದ ನಾಕ್ರೆ ಲೇಸ್ ಬೆಚ್ಚೆದು ಕೊಂಡಾನು ನಾಯ್ಡು ಚೊಂತು. ಯಾರೇ ಟೂರಿಸ್ಟ್ ಟೂರಿಸ್ಟ್ ಕಾರ್ ಯಾರು ಮಾಡ್ತಾರೆ? ಇದ್ದವರು ಮಾಡೋದಿಲ್ಲ, ಇಲ್ಲದವರು ಮಾಡೋದು. ಕಾರ್ ಇಲ್ಲದವರು ಅವರ ಸಮಸ್ಯೆಗೆ ಕಷ್ಟಕ್ಕೆ ಪಕ್ಕ ಬರೋದು ಟೂರಿಸ್ಟ್ ಚಾಲಕರಲ್ಲಿ. ನಮಗೆ ಈಗ ಇಲ್ಲಿ ಇಂಥ ಕಡೆಗೆ ಹೋಗಬೇಕು, ಹೀಗೆ ಆಗಿದೆ, ಕಷ್ಟದಲ್ಲಿರ್ತಾರೆ, ಮರಣ ಆಗಿದೆ ಅಥವಾ ಇನ್ನೊಂದು ಯಾರಿಗೆ ಹುಷಾರಿಲ್ಲ, ಇಂಥ ಸಂದರ್ಭದಲ್ಲಿ ಬರ್ತಾರೆ. ಹಾಗಾಗಿ ನಿಮ್ಮನ್ನು ಟೂರಿಸ್ಟ್ ಚಾಲಕರಂತ ಹೇಳೋದಕ್ಕಿಂತ ಒಂದು ಕಷ್ಟಕ್ಕೆ ಸ್ಪಂದಿಸುವವರಂತ ಹೇಳಿದರೆ ಉತ್ತಮ ಅಂತ ನನಗೆ ಅನಿಸ್ತದೆ. ಜನರನ್ನು ಸ್ಪಂದಿಸುವಂಥ ಒಳ್ಳೆಯ ರಾಜಕೀಯ ವ್ಯಕ್ತಿಗಳು ಅವಶ್ಯಕತೆ ಇದೆ. ಜನರಿಗೆ ಕಷ್ಟಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕು. ನಮ್ಮ ಊರಿನ ಅಭಿವೃದ್ಧಿಯನ್ನು ಮಾಡಬೇಕು. ಇದೆಲ್ಲದರಲ್ಲಿ ನಮ್ಮೆಲ್ಲರ ಪಾತ್ರಗಳಿದೆ. ನಾವು ವೃತ್ತಿಯಲ್ಲಿ ಒಬ್ಬರು ಒಂದೊಂದು ಮಾಡ್ತಾ ಇರ್ಬೋದು. ಒಬ್ಬರು ಉದ್ಯೋಗದಲ್ಲಿ ಇರ್ಬೋದು, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಅಥವಾ ಒಬ್ಬರು ಮಾಲಕರು ಯಾರು ಆಗಿರ್ಬೋದು. ಆದರೂ ಒಬ್ಬರಿಗೊಬ್ಬರು ನಾವು ಆತ್ಮೀಯತೆಯಿಂದ ಇದ್ದರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗಲಿಕ್ಕೆ ಸಾಧ್ಯ. ಸಂಗತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ತಲೆಮುಪ್ಪ ದಿನೇಶ್ ಕುಂಪಾಲ ಮೇಲ್ತೆಂದರೆ ಮೂಪಾಯಿ ತಿಂತು. ಆದರೆ ನಾನು ಇವತ್ತು ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ರಿಜಿಸ್ಟರ್ಡ್ ಇವರ ಜಂಟಿ ಆಶ್ರಯದಿಂದ ನನಗೆ ಒಂದು ಚಿಂತೆ ಇತ್ತು. ಯಾಕೆ ಇವರನ್ನು ಜಂಟಿಯಾಗಿ ಯಾಕೆ ತಗೊಳ್ತಾರೆ? ಟೀಮ್ ಮೆಟರಸಿಂಗ್ ಮತ್ತು ನಮ್ಮ ಟ್ಯಾಕ್ಸಿ ಯೂನಿಯನ್ ಏನು ಇದೆ ಇದರಲ್ಲೇ ಮಾಡ್ಬೋದಿತ್ತಲ್ಲ ಎಂಬ ಒಂದು ಮುನ್ನೆಯಿಂದ ನನಗೆ ಒಂದು ತನ್ನಲ್ಲಿ ತಾನೇ ಒಂದು ಚಿಂತೆ ಮೂಡ್ತಾ ಇತ್ತು. ನನಗೆ ಅರ್ಥ ಆಗಿರ್ಲಿಲ್ಲ ಇದು ಯಾಕೆ ಮಾಡ್ತಾರೆ ಅಂತ. ಆದ್ರೆ ಇವತ್ತು ಇಲ್ಲಿ ವೇದಿಕೆಯಲ್ಲಿ ಬಂದ ನಂತರ ಗೊತ್ತಾಯ್ತು, ನಾವು ಒಂದು ವಲಯದಲ್ಲಿ ಒಂದು ಆಸ್ಪತ್ರೆಯ ಸಹಯೋಗದಿಂದ ನಮ್ಮಷ್ಟಕ್ಕೆ ನಾವು ಮಾಡಿದ್ರೆ ಅದು ವಲಯಕ್ಕೆ ಮಾತ್ರ ಸೀಮಿತ ಆಗ್ತದೆ. ಈ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕದ ಜಂಟಿ ಸಹಯೋಗದಿಂದ ಮಾಡಿದ್ರೆ ನಮ್ಮ ಇಡೀ ಕರ್ನಾಟಕದ ಜನರಿಗೆ ಅಥವಾ ನಾವು ಎಲ್ಲೋ ಹೊರ ರಾಜ್ಯಕ್ಕೆ ಅಥವಾ ರಾಜ್ಯದ ನಾವು ಬೆಂಗಳೂರು ಮತ್ತು ನಮ್ಮ ಹೊರ ಜಿಲ್ಲೆಗೆ ಹೋದ್ರೆ ನಮ್ಗೆ ಈ ಕರ್ನಾಟಕ ಬ್ಲಡ್ ಹೆಲ್ಪ್ ಲೈನ್ ಏನಿದೋ ಇದು ನಮಗೆ ಉಪಯೋಗ ಬರ್ತದೆ ಎಂಬ ತಿಳುವಳಿಕೆ ಈ ಇವತ್ತಿನ ಈ ವೇದಿಕೆಯಲ್ಲಿ ನಮಗೆ ಗೊತ್ತಾಗಿದೆ. ಬ್ಲಡ್ ಹೆಲ್ಪ್ ಲೈನ್ ರೇ ಇಮ್ರಾನ್ ಅಡ್ಡೂರ್, ಶಾಫಿ ಕಿನ್ಯಾ, ಟೂರಿಸ್ಟ್ ವಾಹನ ಚಾಲಕ ಮಾರೆ ಸಂಗತ್ತೆ ತೊಕ್ಕೋಟ್ರಿ ತಲೆಮುಪ್ಪ ಪ್ರಶಾಂತ್ ಆಳ್ವ, ಪಿರಾಕ್ರೆ ಕಾರ್ಯದರ್ಶಿ ಜಾರ್ಜ್ ಡಿಸಿಲ್ವಾ, ನೇದಾವು ಉದಯ ಆಚಾರ್ಯ, ಬಾನ್ಯಕಾರ್ ಸುರೇಶ್ ಪೂಜಾರಿ, ಸಂಗತಿ ಸದಸ್ಯ ಅಬ್ದುಲ್ ರಹಮಾನ್ ಪಿನ್ನೆ ಮುಜಾಹಿದ್ ಮೇಲ್ತೆನಲಿದ್ದಾರೆ. ಭಗವಾನ್ ದಾಸ್ ಲೇಸ್ ನಡಪಾಟಿ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪಿನ್ನೆ ಉಳ್ಳಾಲ ನಗರಸಭೆ ಸಹಾಯത്തിൽ ಉಳ್ಳಾಲ್ತೆ ವೀರರಾಣಿ ಅಬ್ಬಕ್ಕ ಉತ್ಸವ ಕಮಿಟಿಯ ತರಫಲು ನಗರಸಭೆ ಮೈದಾನത്തിൽ ಚವ್ವಾಸೆ ವೀರರಾಣಿ ಅಬ್ಬಕ್ಕ ಒರ್ನಾಲ್ತೆ ಜಲ್ಸ್ ನಡ್ನತ್ತು. ಜಲ್ಸರೆ ತೊಡಕತ್ತಲ್ಲಿ ತೊಕ್ಕೋಟ್ಲುಲ್ಲೆ ಉಳ್ಳಾಲ್ತು ಪೊಂಡೆ ಅಡ್ಡ ಮಾರ್ಗത്തിൽ ನಡ್ನತ್ತು. ಸುಬೇಗ್ ನಡ್ನೆ ಜಾನಪದ ಮೆರವಣಿಗೆಗೆ ಉಳ್ಳಾಲ ನಗರಸಭೆ ತಲೆಮುಪಾಯಿ ಚಿತ್ರಕಲಾ ತೊಡಕ ಕೊಟ್ಟು ಅದ್ರೆ ಪಿನ್ನೆ ತೊಕ್ಕೋಟ್ರೆ ಜಲ್ಸ್ ನಡ್ನೆ ಮೈದಾನ ತೊಲು ರಂಗ್ ರಂಗ್ರೆ ಮೆರವಣಿಗೆ ನಡ್ನತ್ತು. ನಂಚಿನ ರಾಣಿ ಅಬ್ಬಕ್ಕನ್ ನನವರ ಸುಗಿಪ್ಪಗ ಪ್ರಕಟಣೆ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ
പിന്നെ മൈക്കാല നഗರಪಾಲಿಕೆರೆ ತಲೆಮುಪ್ಪ ಪ್ರೇಮಾನಂದ ಶೆಟ್ಟಿಯಲು ಮೂಪತನತ್ತಲು ನಡ್ನೆ ಮೇಲ್ತರೆನ್ ಲೇಸುಗು ಅಖಿಲ ಕರ್ನಾಟಕ ಜೈನ ಪೆನ್ನಿಂಗಲೆ ಒಕ್ಕೂಟತ್ತೆ ತಲೆಮುಪ್ಪಾಯಿ ಕೇಸರಿ ರಾಜ್ಯರತ್ನಯ್ಯ ತೊಡಕಾಕಿತ್ತು ಪಿನ್ನಾಯಿಮ ಮುಂಡಿತು ನಂಗಲೆ ಜಿಲ್ಲೆರೆ ಆಲ್ಮಾರು ಇಂಡುಂ ಪಿರಾಕ್ರೆ ಸಂಸ್ಕೃತಿ ನಡಪಾಟಿ ಅಂಟು ಬಂದರಾರು ಇದ್ರೆ ನಂಗ ಒಲ್ಚಿತ್ತು ಮುನ್ನಾಲ್ತೆ ಮಕ್ಕಳು ತಿರಿಪಾಟ್ರದ ಜವಾಬ್ದಾರಿಕೆ ಎಲ್ಲರದಾಯ್ತಿ ಕ್ರಿಂಚಂತು. ಇಲ್ಲಿ ಪೋರ್ಚುಗೀಸರು ಉಳ್ಳಾಲ ಮಂಗಳೂರನ್ನು ಆಕ್ರಮಿಸಲು ಸಂಚು ಹೂಡುತ್ತಿದ್ದರು. ಇದಕ್ಕೆ ದಿಟ್ಟ ಉತ್ತರ ನೀಡುತ್ತಾ ವೀರರಾಣಿ ಅಬ್ಬಕ್ಕದೇವಿ ಪ್ರತಿ ಸಂಚು ಹೂಡಲು ತಯಾರಿದ್ದಳು. ಪೋರ್ಚುಗೀಸರ 3,000 ಸೈನಿಕರಿದ್ದ ಮಂಜುಗಳನ್ನು ರಾತ್ರಿ ವೇಳೆ ತನ್ನ 500 ಮಂದಿ ಸೈನಿಕರ ಜೊತೆ ಹೋಗಿ ದಾಳಿ ಮಾಡಿ ಅವರನ್ನು ಹಿಮ್ಮೆಟ್ಟಿಸುತ್ತಾಳೆ. ಹಂಪಿ ವಿಶ್ವವಿದ್ಯಾಲಯത്തെ ಪಿರಾಕ್ರೆ ಕುಲಪತಿ ಪ್ರೊಫೆಸರ್ ಬಿ ವಿವೇಕ್ ರೈ ಮುಂಡಿತ್ತು ಉಳ್ಳಾಲಪಿನ ಸೋಮೇಶ್ವರ ಚೊಂದೆಂಗು ಎಲ್ಲ ಜಾತಿ ದೀಂದ್ರೆ ಆಲ್ಮಾರು ನೆಲೆನಿಂಡದ ಜಾಗೆ ಊಡ ಸೋಮೇಶ್ವರ ದೇವಸ್ಥಾನ, ಸೈಯದ್ ಮದನಿ ದರ್ಗಾ, ಅಲೇಕಲಪಲ್ಲಿ, ಸೈನ್ಸ್ ಸೆಬಸ್ಟಿಯಾನ್ ಚರ್ಚ್, ಜೈನ ಮಂದಿರ ಉಂಡು. ಊಡ ಚಮ್ಮೆ ಆಲ್ಮಾರು ಬಾನೆತ್ತಂಗಿನ್ನೇಲು ಒರ್ತರೆ ಬಿಟ್ಟದು ಒರ್ತಗು ಜೀವಿಕಗು ಆವುಲೆಂಟು ಚುಂತು ಉಳ್ಳಾಲಡದೆ ಹೋಂದಿತ್ತನೆ ಕುಡ್ಲದ ಬಂದರ್ ಮತ್ತು ಉಳ್ಳಾಲದ ಬಂದರ್ ಅಂಚಾದೆ ಬಲ್ನ ಏರ್ನ ಹಬ್ಬಕ್ಕೆ ಆರ್ನ ನೆಟ್ಟು ಈ ಕುಟ್ಟಿ ಪೊಕ್ಕರೆ ಅನ್ಪಣ ಸೇನಾಧಿಪತಿಲು ಬುಕ್ಕ ಮುಳ್ತ ಬ್ಯಾರ್ನಕ್ಲು ಮರಕ್ಕಲೇರು ಮಾತ ಜಾತಕಲ್ಲ ಇತ್ತೇರು ದಯಾನದ ಪಣ್ಣ ದಯಾಂಡ ಹಬ್ಬಕನ ಕೆಲಸ ಮಣ್ತನಕ್ಲಿಗೆ ಪ್ರಾಯ ಪೂಜಿ ಅಂತ ಉಂಟು ಹಬ್ಬಕನ ಕೆಲಸ ಮಾಡ್ತಾರನ್ನ ನಿಕ್ಲೆ ಪ್ರಾಯ ಪೂಜಿ ಧನಲಕ್ಷ್ಮಿ ಗಟ್ಟಿ ಬತ್ತೇರು ಮೂಲು ಸರ್ ಯಾನ್ ಅಪ್ಪಗ ಈರು ಸುರುವನ್ಪಗ ಯಾನ ಸ್ಟೂಡೆಂಟ್ ಉಂಡೇರು ಇತರೆ ಸ್ಟೂಡೆಂಟ್ ಲೆಕ್ಕನೆ ಉಳ್ಳಾರ ಧನಲಕ್ಷ್ಮಿ ದಯಾನದ ಪಂಡ ಐತೆ ಆಣ್ ಇತರ ಸುಮಾರು ಜನ ಉಳ್ಳಾರ ಎಂಕ್ ಒಂಜಿ ರಡ್ಡು ನೆನಪು ಸಾಂಸ್ಕೃತಿಕ ಲೇಸುಗು ಜಾನಪದ ಕಲಾವಿದಾಯೆ ಸಿಂಧು ಗುಜರನ್ ಮೈಲೊಟ್ಟು ತೊಡಕ ಕೊಟ್ಟು ತುಳು ಸಾಹಿತ್ಯ ಅಕಾಡೆಮಿರೆ ತಲೆಮುಪ ದಯಾನಂದ ಕತ್ತಲ್ ಸರ್, ಪೆರ್ಮನೂರ್ ಸೈಂಟ್ ಸೆಬಸ್ಟಿಯನ್ ರೇ ರೆವರೆಂಡ್ ಫಾದರ್ ಸಿಪ್ರಿಯನ್ ಪಿಂಟೋ, ಕಲಾವಿದ ಅರವಿಂದ ಬೋಳಾರ್, ಮೂಡಾತೆ ತಲೆಮುಪ ರವಿಶಂಕರ್ ಮಿಜಾರ್, ಮೀನುಗಾರಿಕಾ ನಿಗಮತೆ ತಲೆಮುಪ ನಿತಿನ್ ಕುಮಾರ್, ತುಳು ಸಾಹಿತ್ಯ ಅಕಾಡೆಮಿರೆ ರಿಜಿಸ್ಟ್ರಾರ್ ಕವಿತಾ, ನಗರಸಭೆಯ ಸದಸ್ಯರಾಯೆ ಬಾಜಿಲ್ ಡಿಸೋಜಾ, ಸಪ್ನಾ ಇಸ್ಮಾಯಿಲ್, ನೇದಕಮಾರಾಯೆ ಚಂದ್ರಹಾಸ ಉಳ್ಳಾಲ್, ಹೈದರ್ ಪರ್ತಿಪಾಡಿ, ಸದಾನಂದ ಬಂಗೇರ, ಸೀತಾರಾಮ್ ಬಂಗೇರ, ಆನಂದಕ್ಕೆ ಅಸೆಗೋಲಿ ಮೇಲ್ತನ್ನೆಲಿದ್ದಾರೆ. ಕಮಿಟಿಯ ತಲೆಮುಪ ದಿನಕರ್ ಉಳ್ಳಾಲ್ ಬಿರ್ದರ್ಗ್ ಮರ್ಹಬ ಹಾಕಿತ್ತು. ಪಿರಾಕ್ರಿ ಶಾಸಕ ಜಯರಾಮ್ ಶೆಟ್ಟಿ ಸುರುತೆ ಬಲ್ಕ ಮುಂಡಿತ್ತು. ಧನಲಕ್ಷ್ಮಿ ಗಟ್ಟಿ ಪಿನ್ನೆ ನರೇಂದ್ರ ಕೆರೆಕಾಡ್ ಲೇಸ್ ನಡಪಾಟಿಯರು ನಿಂಗಳರಾಯತೆ ಸುದ್ದಿ ಸಮಸ್ಯೆ ನಂಗೆ ತೆರಿಪಾಟೋರು ಸುದ್ದಿ ಪಿನ್ನೆ ಜಾಹೀರಾತುಗು ನಂಗಲೆ ಕಾಣೋರು ಹೊಸಕುರಲ್ ಬೆನಕ ಬಿಲ್ಡಿಂಗ್ ಫಸ್ಟ್ ಕೊಲ್ಯ ನಂಗಲೆ ಸಂಪರ್ಕ ಸಂಖ್ಯೆ 9341863043 ಒಲಿಂಬು 34 ಉಳ್ಳಾಲ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ನಡಪಾಟ್ರದಾಯೆ ಕೋಟೆಪುರತುಲೆ ತೊಕ್ಕು ಟಿಪ್ಪು ಸುಲ್ತಾನ್ ಸಾಲೆಲು ಚನಿಯಾಸೆರಂಡು ಜಿಲ್ಲೆರೆ ರಾಜ್ಯೋತ್ಸವ ಪ್ರಶಸ್ತಿ ಎತ್ತೆ ಜಂಡಾಲ್ ಪಿನ್ನೆ ಟೀಚರ್ಗೆ ಚಮ್ಮನ ನಡ್ನುತ್ ಉಳ್ಳಾಲ್ದೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ನಡಪಾಟ್ರದಾಯೆ ಕೋಟೆಪುರ ಟಿಪ್ಪು ಸುಲ್ತಾನ್ ಸಾಲೆಲು ಚನಿಯಾಸೆ ನಡ್ನೆ ಲೇಸುಲು ಸಾಲೆಯಲ್ಲಿ 34 ವರ್ಷ ಮಕ್ಕಳು ಪಡಿಪಾಟಿತ್ತು 20 ನಿವೃತ್ತರಾಯ ಟೀಚರ್ LCD ಸೋಜಾ ಜಿಲ್ಲೆರೆ ರಾಜ್ಯೋತ್ಸವ ಪ್ರಶಸ್ತಿ ಎತ್ತೆ ವಿದ್ಯಾಧರ್ ಶೆಟ್ಟಿ ಪಿನ್ನೆ ಸಾಲೆಯಲ್ಲಿ ಪಠ್ಯದಾಯೆ ರಾಜಿಕುಲ್ಲಾ ಲಿಂಕ್ ಚಮ್ಮನಾಕ್ರೆ ಲೇಸ್ ನಡ್ನುತ್ತು ಲೇಸುಗೆ ತೊರಕ ಕೊಡ್ತೆ ಶಾಸಕ ಯುತಿಕಾದರ್ ಮುಂಡಿತ್ತು ಎಂಪವರ ಅವನುಂಟಾಯಂಗು ನಂಗಲೆ ಮಕ್ಕಳು ನಲ್ಲೆ ಪಡಿಪಾಟೋನು ಅದು ಬಿಟ್ಟದು ಮೇಲ್ತೆನಲ್ಲಿ ಇಂಡುತ್ತು ಜಿಂದಾಬಾದ್ ಮುರ್ದಾಬಾದ್ ಬಿಲ್ಚೆಂಗ್ ಮೈಯಾ ಉಲ್ಲೆ ನಂಗೆ ಆರಾಯಂಗು ಚೆರಿಯ ಮಟ್ರೆ ಉಪಕಾರ ಹಾಕೆಂಗು ಹಂಗಲೆ ಎಪ್ಪರ್ತಗು ಮರ್ಕೋಗುದೀರಾ ಟಿಪ್ಪು ಸುಲ್ತಾನ್ ಸಾಲೆಯಲ್ಲಿ ಸೊರಪನ್ನಿ ಎಡ್ತೆಂಕ್ ಚಮ್ಮನಾಕಿದ್ದು ಪಿರ್ಸತ್ತಲ್ಲಿ ಕಟ್ಟಿತ್ತು ಹಂಗಾಕೆ ಉಪಕಾರತಕ್ಕೆ ನನ್ನಿ ಚೊಲ್ಲುರಿದು ನಲ್ಲೆ ಬಿಸ ಎಂಟು ಚೊಂತು ಹೇಳಿದಾಗೆ ನನ್ನ ಎಲ್ಲ ಅಭಿವೃದ್ಧಿ ಕೂಡ ದೂರದರ್ಶಿತ್ವದ ಅಭಿವೃದ್ಧಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುಂಟು. ಅದಕ್ಕಾಗಿ ನಾನು ನಿಮ್ಮ ಮುಖಾಂತರ ನನ್ನ ಕ್ಷೇತ್ರ ಸರ್ವರಿಗೆ ಕೂಡ ಹೇಳುದು, ನೀವು ಕೊಟ್ಟ ಮತ ಎಲ್ಲಿದೆ ಅಂತ ಕೇಳಿದರೆ ನೀವು ಕೊಟ್ಟಂತ ಮತ ಅದು ಬಹುಶಃ ನೀವು ಓವರ್ ಬ್ರಿಡ್ಜ್ ಇಂದ ಉಳ್ಳಾಲಕ್ಕೆ ಬಂದು ನಿಮ್ಮ ಮನೆಗೆ ಮುಟ್ಟುವಂತ ರಸ್ತೆ ಇದೆಯಲ್ಲ, ಆ ರಸ್ತೆಯಲ್ಲಿ ನಿಮ್ಮ ಮತ ಕಾಣ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಕೊಟ್ಟಂತ ಮತ ನೀವು ಬಹುಶಃ ಬರುವಾಗ ನೀವು ಆಸ್ಪತ್ರೆ ನೋಡಿದಿರಲ್ಲ, ಆಸ್ಪತ್ರೆ ಮುಂದೆ ಮನುಷ್ಯ ಬಂದಾಗ ಯಾವ ಅದು ನಿಮ್ಗೆ ಕೊಟ್ಟಂತ ನಿಮ್ಮ ಕೊಟ್ಟ ಮತದ ಮೌಲ್ಯ ಇವತ್ತು ಅಲ್ಲಿ ಕಾಣ್ತದಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ನನಗೆ ಕೊಟ್ಟಂತ ಮತ ನೀವು ಪ್ಯಾರಿಸ್ ಇಂದ ನೀವು ಉಳ್ಳಾಲ ದರ್ಗಕ್ಕೆ ಹೋಗುವಂತ ರಸ್ತೆ ಮತ್ತು ಮಿಲ್ಲತ್ ನಗರ ಒಲಪೇಟೆಗೆ ಹೋಗುವ ಮತ್ತು ಈ ಬರುವಂತ ರಸ್ತೆ ನೋಡಿ, ಆ ರಸ್ತೆಯಲ್ಲಿ ನೀವು ಕೊಟ್ಟಂತ ಮತ ಇವತ್ತು ಕಾಣ್ತದಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನೀವು ಕೊಟ್ಟಂತ ಮತ ನಿಮ್ಮ ಇಲ್ಲಿರುವಂತಹ ಶಾಲೆ ಇರಲಿ, 9 ಕೆರೆ ಶಾಲೆಯಲ್ಲಿ, ಟಿಪ್ಪು ಸುಲ್ತಾನ್ ಶಾಲೆಯಲ್ಲಿ, ಯಾವುದೆಲ್ಲ ಸರ್ಕಾರಿ ಶಾಲೆ ಇದೆ ಆ ಶಾಲೆಯಲ್ಲಿ ನಿಮಗೆ ಶಿಕ್ಷಣ ಮಕ್ಕಳ ಶಿಕ್ಷಣದಲ್ಲಿ ಅವತ್ತು ಕಾಣ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಕೊಡುವಂಥದ್ದು. ನೀವು ಕೊಟ್ಟಂತ ಮತ ಆಸ್ಪತ್ರೆಯಲ್ಲಿ, ಜೈಲಲ್ಲಿ, ಕಬ್ರಿಸ್ತಾನಲ್ಲಿ ಬಹುಶಃ ಅದು ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಬಯಸುವಂಥದ್ದು. ಅದು ವರ್ಗವೇ ಬೇರೆ, ನನ್ನ ವಿಚಾರ ಇವತ್ತು ಬೇರೆ. ಅದಕ್ಕೆ ನೀವು ಕೊಟ್ಟಂತ ಮತದ ವ್ಯಾಲ್ಯೂ ನನ್ನ ಕ್ಷೇತ್ರದ ಉದ್ದ ಇಲ್ಲಿ ಮಾತ್ರ ಅಲ್ಲ, ನೀವು ಇಡೀ ನಿಮ್ಮ ಕ್ಷೇತ್ರದ ಉದ್ದಗಲಕ್ಕೂ ಗ್ರಾಮ ಗ್ರಾಮ ಮಟ್ಟಕ್ಕೆ ಹೋಗಿ ನೀವು ಬಹುಶಃ ಈಗ MH ಮಲ್ಹಾರ್ ಹೇಳಿದ್ರು ಹರೇಕಲೆಯಿಂದ ಹೋಗುವಂತ ನೋಡ್ಬೇಕು ಮಕ್ಕಳೆಲ್ಲ ಹೋಗಿ, ಯಾಕೆ ನೀವು ಡ್ಯಾಮ್ 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 ಅಂತ ಕೇಳಿದ್ದೀರಿ. ಸೈಯದ್ ಮದನ್ ದರ್ಗಾತೆ ತಲೆಮುಪ್ಪ ಪಿನ್ನೆ ಮೇಲ್ತನ್ನರೆ ತಲೆಮುಪ್ಪಾಯಿ ಅಬ್ದುಲ್ ರಶೀದ್ ಹಾಜಾರ್ ಮುಂಡಿತ್ತು. ಈ ಲೋಕത്തിൽ ಇನ್ಸಾನಾಯ್ತು ಪರ್ನೆ ಪಿನ್ನೆ ಮರಿಪು ಚೊಲ್ಲುರಿದುಂಡು
ಆಯಂಗ್ ಮರಿಪ್ಪು ಎಪ್ಪ ಚೊಲ್ಲುರಿದು ಆರ್ಗುಂ ಗೊಂತುಲ್ಲೆ ಎಂಗನೆಕೊಮ್ಮ ನಂಗ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಲ್ರೆ ಪಲಕ ಪೋಲ್ಲೆ ಪಡಚವಂಡೆ ಪೇಡಿಲು ನಲ್ಲೆ ಸೊರಪನೆ ಯಾಕೆ ಈ ದುನಿಯಾವುಲು ಇನಾಮು ಪ್ರಶಸ್ತಿ ಪೇರು ಆಲ್ಮರೆ ಪಿರ್ಸ ಎಲ್ಲವೂ ಕಿಟ್ರು. ಅದಕ್ಕೆ ಒಂದು ಅವಕಾಶ ರಾಜಕೀಯ ಹೇಳಿದ ಹಾಗೆ ಹುಟ್ಟು ಯಾವಾಗ ಸಾವು ಯಾವಾಗ ಅಂತ ಗೊತ್ತಿಲ್ಲ. ಆ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಮಾಡುವಂತ ಕರ್ತವ್ಯಗಳು, ನಾವು ಮಾಡುವಂತ ಕರ್ಮಗಳು, ನಾವು ಮಾಡುವಂತ ಕಾರ್ಯಗಳು ಅದು ಅಲ್ಲಾಹನು ಮೆಚ್ಚುವಂತ ರೀತಿಯಲ್ಲಾದ್ರೆ, ನಮ್ಮ ಪ್ರವಾದಿಗಳವರು ಮೆಚ್ಚುವಂತ ರೀತಿಯಲ್ಲಾದ್ರೆ ಖಂಡಿತವಾಗಿ ಆದರೂ ಆ ಮನುಷ್ಯನಿಗೆ ಪ್ರಶಸ್ತಿಯ ಒಳಿತಿನ ಮಾತುಗಳು ಖಂಡಿತವಾಗಿಯೂ ಲಭ್ಯವಾಗ್ತದೆ. ಹಾಗಾಗಿ ನಾವು ಎಲ್ಲರೂ ಇಸ್ಲಾಮಿನ ಚೌಕಟ್ಟಿನ ಒಳಗಿದ್ದುಕೊಂಡು, ನಾನು ಅಲ್ಪಸಂಖ್ಯಾತ ಮುಸಲ್ಮಾನರ ವಿದ್ಯಾಸಂಸ್ಥೆಯಾದ ಕಾರಣ ಹೇಳ್ತಾ ಇದ್ದೇನೆ, ಇಸ್ಲಾಮಿನ ಚೌಕಟ್ಟಿನ ಒಳಗೆ ಇದ್ದುಕೊಂಡು ಎರಡೂ ವಿಧದ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ನಾವು ಇನ್ನಿತರರಿಗೆ ಮಾರ್ಗದರ್ಶಿಗಳಾಗಬೇಕು. ನಿಜವಾಗಿಯೂ ಹೆಮ್ಮೆ ಆಗ್ತದೆ. ಉಳ್ಳಾಲದಲ್ಲಿ ಒಂದು ಕಾಲದಲ್ಲಿ ಶಾಲೆ ಕಟ್ಟಲಿಕ್ಕೆ ವಿರೋಧ ಮಾಡಿದಂತಹ ಜಾಗದಲ್ಲಿ ಇವತ್ತು ಅನೇಕ ಮಕ್ಕಳು ವಕೀಲರಾಗಿದ್ದಾರೆ. ನಮ್ಮ ಉಳ್ಳಾಲದಲ್ಲಿ ಅನೇಕ ಮಕ್ಕಳು ವೈದ್ಯರುಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ. ಇಲ್ಲಿ ಕಲಿತಂತ ಮಕ್ಕಳು ಬೇರೆ ಬೇರೆ ಹುದ್ದೆಯಲ್ಲಿದ್ದಾರೆ. ಹಾಗಾಗಿ ಎಲ್ಲರಿಗೂ ಈಗ ಆಸಕ್ತಿ ಬಂದಿದೆ ಅಂತ ಹೇಳುವ ಒಂದು ಕಾಲ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಆಸಕ್ತಿ ವಹಿಸಲಿಕ್ಕೆ ಈಗಿನ ವಿದ್ಯಾವಂತ ಕುಟುಂಬಗಳು ಶ್ರಮಿಸುತ್ತದೆ ಅಂತ ಹೇಳುವ ಮಾತನ್ನು ಹೇಳಿ, ಸ್ಕೂಲುರೆ ಬೆಲೆ ಮಾಸ್ಟರ್ ಎಚ್ ಮಲರ್ ಸುರುತೆ ಪಲ್ಕತ್ತಲು ನಂಗಲ ಸಾಲ ಚಮ್ಮೆ ಪಲೆ ಇಂತು ಇದರ ನೋಕೆ ಶಾಸಕ ಯೂಟಿಗಾದರ್ ಶಾಲೆಗೆ ಬೇನ್ಮಾಯಿತ್ತು ಸರಕಾರತೆ ಮೊದಲು ತನ್ನೆದಲು ಇಂದು ಕನ್ನಡದಲ್ಲಿ ಪಡಿಪಾಟದ ಈ ಶಾಲೆಯಲ್ಲಿ 257 ಮಕ್ಕ ಉಲ್ಲಾರುಂಟು ತೆರಿಪಾಟಿತ್ತು. ಬಹುಶಃ ಇವತ್ತು ನಮಗೆಲ್ಲ ಸಂತೋಷ ಮತ್ತು ದುಃಖದ ಒಂದು ದಿವಸ. ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಆದಷ್ಟು ಸಾಧನೆಯನ್ನು ಮಾಡಿದಂತಹ ಈ ಶಾಲೆ ಪ್ರಾರಂಭವಾಗಬೇಕಿದ್ದರೆ ಬಹಳ ಹೆಸರಿಸಬೇಕಾದಂತಹ 3 ವ್ಯಕ್ತಿಗಳು. ಒಂದು ಅಲ್ಹಾಜಿ ದಿವಂಗತ ಇಬ್ರಾಹಿಂ, ಇನ್ನೊಂದು ಯುಜಿ ಹುಸೇನ್, ಮತ್ತೊಬ್ಬರು ದಿವಂಗತ ಯುಟಿ ಫರೀದ್ ಅವರ ಕನಸಿನ ಕೂಸಾದ ಈ ಶಾಲೆಯನ್ನು ಅವತ್ತು ಪ್ರಾರಂಭಿಸಿಕೊಂಡು ಇವತ್ತು ಅದರ ನೇತೃತ್ವವನ್ನು ವಹಿಸಿಕೊಂಡವರು ಯುಟಿ ಖಾದರ್ ಅವರು. ಅಪ್ಪ ಶಂಕುಸ್ಥಾಪನೆ ಮಾಡಿದ ಈ ಕನ್ನಡ ಮಾಧ್ಯಮ ಶಾಲೆ ಇಂದು ಅದು ಟಿಪ್ಪು ಸುಲ್ತಾನ್ ಕಾಲೇಜ್ ಆಗಿ ಪರಿವರ್ತನೆಯಾಗಿದೆ. ಅದು ದಿವಂಗತ ಅವರ ಅಪ್ಪ ಅವರು ಹಾಕಿಕೊಂಡಂತಹ ಒಂದು ನೇತೃತ್ವ ನಡೆದಂತಹ ಒಂದು ಶಿಕ್ಷಣ ಸಂಸ್ಥೆ ಇದು. ಅದಕ್ಕೋಸ್ಕರವಾಗಿ ಈ ಶಾಲೆಯ ಮೇಲೆ ನಮ್ಮ ಶಾಸಕರಾದ ಯುಟಿ ಖಾದರ್ ಅವರಿಗೆ ಅತಿಯ ಪ್ರೀತಿ ಮತ್ತು ವಾತ್ಸಲ್ಯ ಅಂತ ಹೇಳ್ತಾ ಇರಲಿಕ್ಕೆ ನಾನು ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಯಾಕೆಂದ್ರೆ ಈಗಾಗಲೇ ಒಂದು ರೀತಿಯಲ್ಲಿ ದುರವಸ್ಥೆಗೊಂಡ ನಮ್ಮ ಕಟ್ಟಡವನ್ನು, ಶಿಥಿಲಾವಸ್ಥೆಗೆ ಬಂದಂತಹ ಕಟ್ಟಡವನ್ನು ಸನ್ಮಾನ್ಯ ಶಾಸಕರು ಆಗ ಮಂತ್ರಿ ಆಗಿದ್ದಾಗ 35 ಲಕ್ಷಕ್ಕೂ ಹೆಚ್ಚಿನ ಅನುದಾನವನ್ನು ಈ ಸಂಸ್ಥೆಗೆ ಒದಗಿಸಿಕೊಟ್ಟು ಈ ಸಂಸ್ಥೆಗೆ ಇವತ್ತೊಂದು ಅಂದವಾದ ಮೆರುಗನ್ನು ಕೊಟ್ಟವರು ಸನ್ಮಾನ್ಯ ಯುಟಿ ಖಾದರ್ ಅವರು ಇವತ್ತು ಮೆರುಗನ್ನು ಕೊಡದಿದ್ದರೆ ಈ ಶಾಲೆಯ ಕಟ್ಟಡವನ್ನು ಈ ರೀತಿ ನೋಡಲಿಕ್ಕೆ ಸಾಧ್ಯವಿರುತ್ತಿಲ್ಲ. ಫಿಶ್ ಆಯಿಲ್ ಮಿಲ್ ಅಸೋಸಿಯೇಷನ್ ಪಿನ್ನೆ ಮಂಗಳೂರು ಮೆರೈನ್ ಪ್ರಾಡಕ್ಟ್ ಇದರ ತಲೆಮೂಪ HK ಖಾದರ್ ಪಂತದಲ್ಲಿ ಗೆಂದ್ಯಂಕ ಇನಾಮ್ ಕೊಡ್ತಿತ್ತು. ನಗರಸಭೆಯ ತಲೆಮೂಪ ಚಿತ್ರಕಲಾ, ಜನ್ನಾಮತೆ ತಲೆಮೂಪ UP ಅಯೂಬ್ ಉಳ್ಳಾಲ್, ಸ್ಥಾಯಿ ಸಮಿತಿರೆ ತಲೆಮೂಪ ಜರೀನಾ, ಅಧಿಕಾರಿ ರಾಯಪ್ಪ, ಸದಸ್ಯ ಮೊಹಮ್ಮದ್ ರಮೀಜ್, ದರ್ಗಾತೆ ಜಂಡಾಮತೆ ತಲೆಮೂಪ UK ಮೋನು ಇಸ್ಮಾಯಿಲ್, ಕನಕ ನೌಕರದಾಯಿ UT ಇಲಿಯಾಸ್, ಚಾರಿಟೇಬಲ್ ಟ್ರಸ್ಟ್ರೆ ಜನ್ನಾಮತೆ ತಲೆಮೂಪ ಇಬ್ರಾಹಿಂ, ಖಜಾಂಜಿ ಅಬ್ದುಲ್ ಹಮೀದ್, ಎಜುಕೇಷನ್ ಟ್ರಸ್ಟ್ರೆ ಕಾರ್ಯದರ್ಶಿ ಆಸಿಫ್ ಅಬ್ದುಲ್ಲಾ, ಕ್ಲಸ್ಟರ್ ರೇ BRP ಲೈಲಾ ಕಿಶೋರಿ, ಕೋಟೆಪುರ ಪಲ್ಲಿರೆ ತಲೆಮೂಪ ಅಬ್ಬಾಸ್, UKF ಅಸೋಸಿಯೇಷನ್ ರೇ ತಲೆಮೂಪ ಮೊಹಮ್ಮದ್ ಮೂಸಾ, ಅನುದಾನಿತ ಪ್ರಾಥಮಿಕ ಶಾಲೆರೆ ಶಿಕ್ಷಕಮಾರೆ ಸಂಗತ್ತೆ ತಲೆಮೂಪ KMK ಮಂಜನಾಡಿ, ಪ್ರೌಢಶಾಲಾ ಶಿಕ್ಷಕಮಾರೆ ಸಂಗತ್ತೆ ತಲೆಮೂಪ ಜಯವಂತಿ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ರೇ ಬೆಲೆ ಮಾಸ್ಟರ್ ಮಾರು ಮೇಲ್ತೆಲೆನಾರು, AK ಮೊಯ್ದೀನ್ ಬಿಂದರ್ಗ್ ಮರ್ಹಬಾಕಿತ್ತು, ರಫೀಕ್ ತುಂಬೆ ಲೇಸ್ ಸುಧಾರ್ಚಿತ್ತು. ದಕ್ಷಿಣ ಕನ್ನಡ ಜಿಲ್ಲೆ ಮಕ್ಕಳ ಹಕ್ಕುಗಳ ಮಾಸೋತ್ಸವ ಸಮಿತಿ ತರಫುಲು ಬೇರೆ ಬೇರೆ ಸಂಘಟನೆರೆ ಕೂಡಾಟತ್ತಲು ಸೋಮೇಶ್ವರ ಸ್ಕೂಲು ಮಕ್ಕಳೇ ಜಾಗೃತಿ ರಾತ್ರಿ ತಿಂಗಳತೆ ಜಲ್ಸ್ ನಡ್ನತ್. ದಕ್ಷಿಣ ಕನ್ನಡ ಜಿಲ್ಲೆರೆ ಮಕ್ಕಳ ಹಕ್ಕುಗಳ ಮಾಸೋತ್ಸವ ಸಮಿತಿ, ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳ ಒಕ್ಕೂಟ, ಮೈಕಾಲ್ತೆ ಶಿಕ್ಷಣ ಸಂಪನ್ಮೂಲ ಕೇಂದ್ರ, PA ಎಜುಕೇಷನ್ ಟ್ರಸ್ಟ್ ಇದರ ಕೂಡಾಟತ್ತಲು ಸೋಮೇಶ್ವರ ಆನಂದಾಶ್ರಮ ಹೈಸ್ಕೂಲ್ ಪಿನ್ನೆ ಸೋಮೇಶ್ವರ ಪುರಸಭೆರೆ ಸಾಕಾರತ್ತಲು ಮಕ್ಕಳ ಹಕ್ಕುಗಳ ಮಾಸೋತ್ಸವ ಜಂಡಾಯಿರತಿ ಇರುತ್ತೊಂದು. ಕಲಿಕೆಯಲ್ಲಿ ವೈಜ್ಞಾನಿಕ ತಂತ್ರಾಂಶ ಚೊಲ್ಲುರೆ
ಲೇಸ್ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ನಡೆಯಿತು. ಸೋಮೇಶ್ವರ ಪುರಸಭೆರೆ ಬೆಲಿಯ ಆರೋಗ್ಯ ಅಧಿಕಾರಿ ಲಿಲ್ಲಿ ನಾಯರ್ ಬೆಲ್ಚಬಿಡಿ ಬಾಟಿದ್ದು ಲೇಸಿಗೆ ತೊಡಕು ಕೊಡ್ತು. ಹೀಗೆ ಕಲಿಕೆಯಲ್ಲಿ ವೈಜ್ಞಾನಿಕ ತಂತ್ರಾಂಶ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದರ ಈ ಒಂದು ಉಪಯೋಗವನ್ನು ಎಲ್ಲ ನಮ್ಮ ಮುದ್ದು ಮಕ್ಕಳು ಪ್ರಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತೇನೆ. ಇದೊಂದು ಉತ್ತಮವಾದೊಂದು ಟಾಪಿಕ್ ಆಗಿರುವುದರಿಂದ ಎಲ್ರಿಗೂ ಇದೊಂದು ಉಪಯೋಗವಾಗ್ಬೋದು. ಇದಕ್ಕಾಗಿ ನಾನು ನಮ್ಮ ಈ ಸಂಸ್ಥೆಯವರಿಗೆ ಎಲ್ರಿಗೂ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪಡಿ ಸಂಸ್ಥೆಯ ನಿರ್ದೇಶಕ ರೆನಿಡಿ ಸೋಜ ಸುರೂತಿ ಪಲ್ಕ ಮುಂಡಿತು. ಶಿಕ್ಷಣ ಸಂಪನ್ಮೂಲ ಕೇಂದ್ರ ತಲೆಮೂಪ ಆಶಾಲತ ಸುವರ್ಣ ಮೇಲ್ತನೆರೆ ಮೂಪಾಯಿತಿಂತು. ಈ ಕಾಲತೆ ಪಡಿಪಿ ಅಂಗನೆ ಚೊಲ್ಲುರೆ ಬಿಸಾಯತ್ತಲು PA ಫಸ್ಟ್ ಗ್ರೇಡ್ ಕಾಲೇಜರ ಪ್ರಿನ್ಸಿಪಾಲ್ ಸರ್ಫರಾಜ್ ಜೆ ಹಾಸಿಂ ಮುಂಡಿತು. ಲೂಸ್ ಆಗಿ ಕಂಫರ್ಟೇಬಲ್ ಆಗಿ ಓಕೆ, ಇದು ನೀವು 1 ನಿಮಿಷ ಮಾಡಬೇಕು. ಈಗ ಮೆಲ್ಲ ಕಣ್ಣು ತೆರೆಯಿರಿ. ಓಕೆ, ನೀವು ಮನೇಲಿ ಈಗ ಟೈಮ್ ಕಡಿಮೆ ಇರುವ ಕಾರಣ ನಾನು ಸ್ವಲ್ಪ ಕಟ್ ಶಾರ್ಟ್ ಮಾಡ್ತೇನೆ ಕೆಲವು ವಿಷಯವನ್ನು. ಸೊ ನೀವು 1 ಮಿನಿಟ್ ಮಾಡಬೇಕು. ಈಗ ಸಾಕು, ನಿಮಗೆ ಜಸ್ಟ್ ಕಲೀಲಿಕ್ಕೆಲ್ಲ, ಯು ಆರ್ ಜಸ್ಟ್ ಲರ್ನಿಂಗ್ ನಾವು. ಓಕೆ, ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ, ನಮ್ಮ ಬ್ರೈನ್ ಅಲ್ಲಿ ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್, ಎಡಭಾಗ ಮತ್ತೆ ಬಲಭಾಗ ಅಂತ ಇದೆ. ಓಕೆ, 2 ಸೈಡ್ ಅನ್ನು ನಾವು ಒಂದು ಏನು ಎನರ್ಜೈಸ್ ಮಾಡಬೇಕು. ಅದು ಹೇಗೆ ಮಾಡೋದು ಅಂತ ಹೇಳಿದ್ರೆ, ನೀವು ಫಸ್ಟಿಗೆ ನಿಮ್ಮ ಕಿವಿಯ ಈ ಭಾಗದಲ್ಲಿ ಸ್ವಲ್ಪ ಪ್ರೆಸ್ ಮಾಡಬೇಕು. ಹೀಗೆ ಗಟ್ಟಿ, ಒಂದು ಸೈಡ್ 2 ಸೈಡ್ ಒಟ್ಟಿಗಲ್ಲ. ಮಕ್ಕಳೇ ಸಹಾಯವಾಣಿರೆ ದಕ್ಷಿಣ ಕನ್ನಡ ಜಿಲ್ಲೆ ಮೂಪ ದೀಕ್ಷಿತ್ ಅಚ್ಚರಪಾಡಿ ಮಕ್ಕಳೊಟ್ಟ ಇಕ್ಕೋನಾಯ ಜಾಗ್ರತೆ ತೆಬಿಸೆತ್ತಲು ಮುಂಡಿಯಾರು. ನೋಡ್ಲಿಲ್ವಾ? ಸೊ ಏನು ಮಾಡ್ತೀರಾ? ಆಗ ಹಣ ಕೊಡ್ತೀರಾ? ಊಟ ಕೊಟ್ಟಿದ್ದೀರಾ? ಬಿಸ್ಕೆಟ್ ಕೊಟ್ಟಿದ್ದೀರಾ? ಏನು ಮಾಡಬೇಕು ಅಂತ ಮಕ್ಕಳು ಸಿಗುವಾಗ ಚೈಲ್ಡ್ ಲೈನಿಗೆ ಕಾಲ್ ಮಾಡಬೇಕು. ಆಯಿತು. ಇನ್ನೊಂದು ಬಾಲ್ಯ ವಿವಾಹ ಅಂತಿದೆಯಾ ನಮ್ಮ ಜಿಲ್ಲೆಯಲ್ಲಿ? ಚೈಲ್ಡ್ ಮ್ಯಾರೇಜ್. ಎಷ್ಟು ವಯಸ್ಸಿನ ಮಕ್ಕಳು ಮದುವೆ ಆದಲ್ಲಿ ಬಾಲ್ಯ ವಿವಾಹ ಅಂತ ಹೇಳ್ತೀರಿ? ಸರಿ, 18 ವರ್ಷ ಹುಡುಗನಿಗೆ 21 ವರ್ಷ ಹುಡುಗಿ ಮದುವೆ ಆದರೆ ಬಾಲ್ಯ ವಿವಾಹ, ಕರೆಕ್ಟಾ? ಮತ್ತೆಷ್ಟು? 21. ಆದರೆ ಈಗ ಮೊನ್ನೆ ಚೇಂಜ್ ಆಯ್ತಲ್ವಾ? ಹುಡುಗಿಗೂ 21 ವರ್ಷ ಆಗಿರಬೇಕು. ಎಷ್ಟು ಮಂದಿ ಬಾಲ್ಯ ವಿವಾಹಕ್ಕೆ ಹೋಗಿದ್ದೀರಿ? ಸೊ ಬಾಲ್ಯ ವಿವಾಹ ಅಂತ ಹೇಳುವಂಥದ್ದು ಹುಡುಗಿ 21 ವರ್ಷ ಆಗಬೇಕು, ಹುಡುಗನಿಗೆ 21 ವರ್ಷ ಆಗಬೇಕು. ಮುಂಚೆ 18 ಅಂತ ಇತ್ತು, ಬಟ್ ತುಂಬ ಎಬ್ಬಿಸ್ಗಳಾಗ್ತಿತ್ತು. ಅವ್ರ ಬೆಳವಣಿಗೆ ಆಗೋದಿಲ್ಲ ಅಂತ ಉದ್ದೇಶಕ್ಕೆ ಅವ್ರನ್ನ 21 ವರ್ಷ ಅಂತ ಮಾಡಿದ್ದಾರೆ. ಜಿಲ್ಲೆಯ ಸಂಪನ್ಮೂಲ ಕೇಂದ್ರ ಕೂಟತೆ ಜಂಡಾಮತೆ ತಲೆಮೂಪ ನಂದಾಪಾಯಸ್ ಪಡಿ ಸಂಸ್ಥೆ ಜಿಲ್ಲೆಯ ತಲೆಮೂಪಾಯೆ ಲಲಿತಾ ಶೆಟ್ಟಿ ಬಿರ್ಂದೈತು ಮೇಲ್ತೆಲರಿದ್ದಾರೆ. ಕೇಂದ್ರತೆ ಸದಸ್ಯಮಾರು ಆನಂದಾಶ್ರಮ ಹೈಸ್ಕೂಲ್ ರೇ ಮಾಸ್ಟರ್ ಮಾರ್ ಪಿನ್ನ ಮಕ್ಕ ಇన్నారు. ಆನಂದಾಶ್ರಮ ಹೈಸ್ಕೂಲ್ ರೇ ಬೆಲೆ ಮಾಸ್ಟರ್ ಗುರುಮೂರ್ತಿ ಬಿರ್ಂದರ್ಗ್ ಮರ್ಹಬಾ ಹಾಕಿತ್ತು. ಶಿಕ್ಷಣ ಸಂಪನ್ಮೂಲ ಕೇಂದ್ರತೆ ಸದಸ್ಯ ಉಷಾ ನಾಯಕ್ ಬಿರ್ಂದರ್ಗ್ ನನ್ನಿಜಂತು. ಶಿಕ್ಷಣ ಸಂಪನ್ಮೂಲ ಕೇಂದ್ರತೆ ಸದಸ್ಯ ಅಚ್ಯುತಗಟ್ಟಿ ಪಿನ್ನೆ ಪ್ರಧಾನ ಕಾರ್ಯದರ್ಶಿ ಮಂಗಳೂರು ರಿಯಾಜ್ ಲೇಸ್ ಸುಧಾರ್ಚಾರ್. ಹರೇಕಲ ಪಂಚಾಯತ್ ಎದುರ್ಲು ಪಂಚಾಯತ್ ತರಫ್ಲು ಕೆಟ್ಟಿದಾಯಿ ಬಸ್ ಸ್ಟ್ಯಾಂಡ್ ಪಿನ್ನೆ ಅಂಗಡಿರೆ ಶಾಸಕ ಯೂಟಿ ಖಾದರ್ ನ್ಯಾರಸ ಉದ್ಘಾಟನೆ ಆಗಿತ್ತು. ಆದ್ರೆ ಪಿನ್ನೆ ಕೊರೋನಾತ್ತಲ್ ಮೂತಾಯಿ ಆಲ್ಯ ಉತ್ತರಂಕ್ ಪರಿಹಾರತೆ ಚೆಕ್ ಕೊಟ್ಟು ಹರೇಕಲ ಗ್ರಾಮ ಪಂಚಾಯತ್ ಎದುರ್ಲು ಪಂಚಾಯತ್ ತರಫ್ಲು ಕೆಟ್ಟುಪಾಟೆ ಪುದಿಯ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಲೇಸ್ ನ್ಯಾರಸ್ ನಡೆನಿತ್ತು. ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಹಾಕಿ ಶಾಸಕ ಯೂಟಿ ಖಾದರ್ ಮುಂಡಿತ್ತು. ಬಸ್ ಸ್ಟ್ಯಾಂಡ್ ಪಿನ್ನೆ ಅಂಗಡಿ ಗ್ರಾಮತ್ತೆ ಆಸ್ತಿ ಐತಿಕ್ರು ಪಂಚಾಯತ್ ಪಿರಾಕ್ರೆ ಆಡಳಿತ ತಂಗ ಬಸ್ ಸ್ಟ್ಯಾಂಡ್ ಪಿನ್ನೆ ಅಂಗಡಿ ಕೆಟ್ಟುಪಾಟವು ಹಾಕಿ ತಿನ್ನೆ ಆಲ್ಚನತ್ತೆ 20 ಆಡಳಿತ ತಂಗ ನಡಪಾಟಿರಾರು. ಇಪ್ಪರ್ತಿಗೆ ಹರೇಕಾಲ ಬಾರಿ ಪೇರ್ ಪಾಯಿಂಟ್ ಉಂಡು. ಅಂಗನಿಕಂ ಪಂಚಾಯತ್ ಸದಸ್ಯಮಾರು ಆಡಳಿತ ತೊಟ್ಟಿಗೆ ಕೈ ಸೇರ್ಪಾಟೋನು ಹರೇಕಾಲ ಪಿನ್ನೆ ಅಡ್ಯಾರ್ ಡ್ಯಾಮ್ ಪಿನ್ನೆ ಸಂಕತೆ ಸೊರಪನಿ 6 ತಿಂಗಳ ತೀರುಂಟು ಚೊಂತು. ಪಂಚಾಯತ್ ಮುಂಭಾಗದಲ್ಲಿ ಈ ಪಂಚಾಯತಿಗೆ ಆಸ್ತಿ ನಿರ್ಮಾಣ ಮಾಡುವಂಥ ಒಂದು ಯೋಜನೆ ಅಡಿಯಲ್ಲಿ ಸಾರ್ವಜನಿಕ ಬಸ್ ಸ್ಟ್ಯಾಂಡ್ ಮತ್ತು ವಾಣಿಜ್ಯ ಕಟ್ಟಡ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೇವೆ. ಈ ಯೋಜನೆಯು ಬಹುಶಃ ಗ್ರಾಮ ಪಂಚಾಯತ್ ವತಿಯಿಂದ ಕುರಿತು ಹಮ್ಮಿಕೊಳ್ಳಲಾಗಿದೆ. ಹಿಂದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮಹಾಬಲ ಹೆಗಡೆ ಮತ್ತು ಅನಿತಾ ಡಿಸೋಜ ಮತ್ತು ಅವತ್ತಿನ ಉಪಾಧ್ಯಕ್ಷ ಸದಸ್ಯರ ಕಾಲದಲ್ಲಿ ಒಂದು ಅಂಶದ ಅನುದಾನ ಇಟ್ಟು, ಇದೀಗ ಅಧ್ಯಕ್ಷ ಬದ್ರುದ್ದೀನ್ ಅವರು, ಉಪಾಧ್ಯಕ್ಷ ಕಲ್ಯಾಣಿ ಅವರು ಎಲ್ಲ ಗ್ರಾಮ ಪಂಚಾಯತ್ ಸಹಕಾರದೊಂದಿಗೆ ಇದಕ್ಕೆ ಪೂರ್ಣಗೊಳಿಸಬೇಕಂದ ಅನುದಾನ ಮೀಸಲಿಡುವ ಜೊತೆಯಲ್ಲಿ ಒಂದು ಸುಸಜ್ಜಿತವಾದ ಬಸ್ ಸ್ಟ್ಯಾಂಡನ್ನು ಹರೇಕಲ ಗ್ರಾಮಸ್ಥರಿಗೆ ಸಮಾಜಕ್ಕೆ ಅರ್ಪಣೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ವಾಣಿಜ್ಯ ಕಟ್ಟಡ ನಿರ್ಮಾಣ ಮಾಡಿಕೊಂಡು ಬಹುಶಃ ಅದರ ಬಂದ ಆದಾಯವನ್ನು ಪಂಚಾಯತಿನ ಮತ್ತು ಗ್ರಾಮದ ಇನ್ನಿತರ ಕೆಲಸಗಳಿಗೆ ವಿನಿಯೋಗ ಮಾಡುವಂಥ ಒಂದು ಯೋಜನೆ ಕೂಡ ಇವತ್ತು ಪಂಚಾಯತ್ ಹಮ್ಮಿಕೊಂಡಿದ್ದಾರೆ.
ಅದಕ್ಕಾಗಿ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬದ್ರುದ್ದೀನ್ ಅವರು, ಉಪಾಧ್ಯಕ್ಷ ಕಲ್ಯಾಣಕ್ಕನವರು, ಎಲ್ಲರೂ ಸಮಿತಿಯ ಪಂಚಾಯತ್ ಸರ್ವ ಸದಸ್ಯರು, ಊರವರು, ಕಿರಿಯರಿಗೆ, ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗ ಕೂಡ ನನ್ನ ಪರವಾಗಿ ನನ್ನ ವಿಶೇಷ ಅಭಿನಂದನೆ ಇವತ್ತು ಸಲ್ಲಿಸಿದ್ದೇನೆ. ಲೇಸ್ರೆ ಮೂಪತನത്തെ ಒಸಿಯತ್ತಿರೆ ಮುಂಡಿಯೆ ಪಂಚಾಯತ್ರೆ ತಲೆಮೂಪ ಬದ್ರುದ್ದೀನ್ ನಂಗಲೆ ಗ್ರಾಮത്തിൽ ಬೆಲ್ಲಿಯ ಮಟ್ಟ ಸಂಕ തന്നിര ഡാം അതെല്ലാം പഞ്ചായത്തിലെ പുതിയ കട്ടുവാനത്തെ സ്വറപ്പനി നടന്നിട്ടുണ്ട്. അതേപോലെ ഇവിടെ ഒരു ആസ്പത്രിയുടെ സ്വറപ്പനി കൊറിയ നാളിൽ തുടങ്ങുന്നുണ്ട്. ഇങ്ങനത്തെ നല്ല കാര്യത്തിൽ ಎಲ್ಲರ ಸಹಾಯ ಬೇನುಂಟು ಚಂತು. ಗ್ರಾಮ ಪಂಚಾಯತ್ನ ಬಳಿಯ ನೂತನ ಬಸ್ಸು ತಂಗುದಾಣ ಮತ್ತು ವಾಣಿಜ್ಯ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರಾದ ಯು ಟಿ ಖಾದರ್ ಮತ್ತು ಹಿರಿಯರಾದ ಕೆ ಎಚ್ ಹಮೀದ್ರವರ ದಿವ್ಯಾಸ್ತದಿಂದ ಇವತ್ತು ಉದ್ಘಾಟನೆಗೊಂಡಿದೆ. ಬಹಳ ಸಂತೋಷವಾದ ಒಂದು ಇದಾಗಿದೆ. ಕಳೆದ ಸಾಲಿನಲ್ಲಿ ಅಧ್ಯಕ್ಷರಾದಂತಹ ಶ್ರೀಮತಿ ಅನಿತಾ ಡಿಸೋಜ ಮತ್ತು ಉಪಾಧ್ಯಕ್ಷರಾದಂತಹ ಮಾಗಪ್ಪಲ ಹೆಗಡೆಯವರ ಮುತುವರ್ಜಿಯಿಂದ ಈ ಒಂದು ಕಾಮಗಾರಿಯು ಪ್ರಾರಂಭಗೊಂಡಿದ್ದು ನಮ್ಮ ಅವಧಿಯಲ್ಲಿ ಇವತ್ತು ಪೂರ್ಣಗೊಂಡಿದೆ. ನಮ್ಮ ಹರೇಕಳ ಗ್ರಾಮದ ಅಭಿವೃದ್ಧಿ ದೃಷ್ಟಿಯಿಂದ ನಾವು ವಿವಿಧ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಸುಸಜ್ಜಿತವಾದ ಒಂದು ಪಂಚಾಯತ್ ಕಟ್ಟಡ, ಅದೇ ರೀತಿ ಆಸ್ಪತ್ರೆ, ಇಂಥ ಮುಂತಾದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಆದಷ್ಟು ಬೇಗ ಈ ಕಾಮಗಾರಿಯು ಪೂರ್ಣಗೊಳ್ಳಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸುತ್ತಾ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರನ್ನು, ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳನ್ನು, ಗ್ರಾಮಸ್ಥರನ್ನು, ಪಂಚಾಯತ್ನ ಎಲ್ಲ ಸದಸ್ಯರನ್ನು ನಾನು ಹಾರ್ದಿಕವಾಗಿ ಅಭಿನಂದಿಸುತ್ತೇನೆ. ಪಂಚಾಯತ್ರೆ ಜಂಡಾ ಮತ್ತು ತಲೆಮುಪ್ಪಾಯೆ ಕಲ್ಯಾಣಿ, ತಾಲೂಕು ಪಂಚಾಯತ್ರೆ ಪಿರಾಕ್ರಿ ಸದಸ್ಯ ಮೊಹಮ್ಮದ್ ಮುಸ್ತಫಾ ಮಲಾರ್, ಪಂಚಾಯತ್ರೆ ಸದಸ್ಯರಾಯ ಅಬೂಬಕರ್ ಸಿದ್ದೀಕ್, ರಫೀಕ್, ಅಬ್ದುಲ್ ಸತ್ತಾರ್, MP ಮಜೀದ್, ಅನಿತಾ ಡಿಸೋಜಾ, ಹನೀಫ್, ರಹೇನಾ, ಗುಲಾಬಿ, ಅನೀಶ್, ರಹೇನಾ ಬಾನು, ಪೂವಕ್ಕ, ಪುಷ್ಪಾವತಿ, ಜಯಂತಿ, ಪ್ರಿಯಾ, ಪಂಚಾಯತ್ರೆ ಅಭಿವೃದ್ಧಿ ಅಧಿಕಾರಿ ಕೇಶವ ಪೂಜಾರಿ ಪಾವೂರ್, ಕಾರ್ಯದರ್ಶಿ ತಾರಾಕ್ಷಿ, ಉಳ್ಳಾಲ ವಲಯ DYFI ರೇ ತಲೆಮುಪ್ಪ ರಫೀಕ್ ಹರೇಕಳ, CPIM ರೇ ನೇದಾವು KH ಹಮೀದ್, ಕಾಂಟ್ರಾಕ್ಟರ್ ಶಂಶುದ್ದೀನ್ ಹರೇಕಳ, ಪಿನ್ನೆ BJP ನೇದಾವು ಹೇಮಲತಾ ಲೇಸಲಿನ್ನಾರು. ಪೊಸಕುರರ್ ಬಲಗತೆ ತರಫಲು ಬೇರೆ ಬೇರೆ ಸಂಘಟನೆ ಕೂಡಾಟದಲ್ಲಿ ಎಲ್ಲಾ ವರ್ಷ ನಡೆಕರಿದಾಯಿ ಸೌಹಾರ್ದ ಕ್ರಿಸ್ಮಸ್ ಸಂಗಮ ಬೆಲಿಯಸೆ ತೊಕ್ಕೋಟ್ಲು ನಡ್ನತ್ತು. ಪೊಸಕುರಲ್ ಬಲಗತೆ ತರಫಲು ಉಳ್ಳಾಲ ಸದ್ಭಾವನಾ ವೇದಿಕೆ ಪೆರ್ಮನ್ನೂರು ಲಯನ್ಸ್ ಕ್ಲಬ್ ಫೋಕಸ್, ಕೊಲ್ಲಿಯ ರೋಟರಿ ಸಮುದಾಯ ದಳ, ಉಳ್ಳಾಲ ಜಮಾತೆ ಇಸ್ಲಾಮಿ ಹಿಂದ್, JCI ಕೋಣಾಜೆ ಮಂಗಳು ಗಂಗೋತ್ರಿ, ನವೋದಯ ಫ್ರೆಂಡ್ಸ್ ಉಳ್ಳಾಲ ಬೈಲು ಇದರ ಕೂಡಾಟത്തിൽ ಸೌಹಾರ್ದ ಕ್ರಿಸ್ಮಸ್ ಸಂಭ್ರಮ ಇದರ ಲೇಸ್ ತೊಕ್ಕೋಟ್ ಯೂನಿಟಿ ಹಾಲ್ ಬೆಲಿಯಾಸ ನಡ್ನತ್ತು. ಪೆರ್ಮನೂರು ಸಂತ ಸೆಬಾಸ್ಟಿಯನ್ ಚರ್ಚಿರೆ ರೆವರೆಂಡ್ ಫಾದರ್ ಸಿಪ್ರಿಯನ್ ಪಿಂಟೋ ಲೇಸ್ಗೆ ತೊಡಕು ಕೊಡ್ತು ಮುಂಡಿತ್ತು. ಇನ್ನು ಕ್ರಿಶ್ಚಿಯನ್ ಸಮುದಾಯತೆ ಮೇಲು ಚೆಮ್ಮೆನ ಮೂಂತುಲು ಎಡಂಗೆರಾಯಂಟುಂಡು. ಆಯಂಗು ಸಮುದಾಯ ಯೇಸು ಕ್ರಿಸ್ತ ಚೊಲ್ಲೆ ಬಲ್ತೆ ಸಬೂರ್ ಚೊಲ್ರೆ ಪಲ್ಕತ್ತೆ ಪೋಲೆ ನಡ್ನೊಂಟುಂಡು. ಇದೇ ರೂಪದಲ್ಲಿ ಜೀವನತ್ತೆ ಅಖೇರಿ ತೋಲಿಕೋನಾಯ್ದು ಕ್ರಿಶ್ಚಿಯನ್ ಸಮುದಾಯತೆ ಕಡಿಮೆ ಎಂಟು ಒಸಿಯತ್ತು ಜಂತು. ತಾವು ಭಾವಿಸ್ಬೋದು ಇದೊಂದು ಕ್ರೈಸ್ತ ಜನಾಂಗದ ಹಬ್ಬ ಅಂತ. ಆದರೂ ಈ ಪೊಸಕುರಲ್ ಹಾಗೂ ಅನೇಕ ಸಂಘಟನೆಗಳು ಸೇರಿ ಇದು ಒಂದು ಸಮುದಾಯದ ಹಬ್ಬ ಅಲ್ಲ, ಇದು ನಮ್ಮೆಲ್ಲರ ಹಬ್ಬ. ಅದು ದೀಪಾವಳಿ ಆಗಲಿ, ನಾನು ಇದರ ಮುಂಚೆ ಕಳೆದ ವರ್ಷ ಉಲ್ಲೇಖ ಮಾಡಿದ್ದೆ. ನಾವು ಜಪ್ಪುವಲ್ಲಿ ಇರುವ ಧರ್ಮ ಕೇಂದ್ರದಲ್ಲಿ 11 ವರ್ಷ ಕಲಿತಿರುವಾಗ ಪ್ರತಿ ವರ್ಷ ದೀಪಾವಳಿಯನ್ನು ನಾವು ಅಲ್ಲಿಯೂ ಆಚರಣೆ ಮಾಡ್ತಿದ್ದೆವು. ತುಂಬ ದೀಪಗಳನ್ನು ಹಚ್ಚಿ ನಮ್ಮ ಚರ್ಚಲ್ಲಿ ಒಳ್ಳೆಯ ಒಂದು ಪ್ರೇಯರ್ ಸರ್ವಿಸನ್ನು ನಡೆಸ್ಕೊಂಡ ಇದ್ದೆವು. ಯಾಕೆ ದೀಪಾವಳಿ ಅಂದರೆ ಏನು? ದೀಪಗಳ ಹಬ್ಬ. ದೇವರೇ ದೀಪ, ಭಗವಂತನೇ ದೀಪ. ಯೇಸುವಿನ ಮಾತಲ್ಲಿ ಹೇಳಿದಾದರೆ ಅವರೇ ಹೇಳಿದರು, ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್, ನಾನೇ ಜಗತ್ತಿನ ಜ್ಯೋತಿ. ಮೈಕಾಲ ವಿಶ್ವವಿದ್ಯಾನಿಲಯತೆ ಪ್ರೊಫೆಸರ್ AM ಖಾನ್ ಮುಂಡಿತು, ನಂಡೆ ದೀನು ಮಾತ್ರ ನಲ್ಲೆದು, ನಾನು ಚೊಲ್ಲುರೆ ಫಲಕಮೇ ನೇರು ಚೊಲ್ಲುರೆ ಬಿಯಾರ ಉಂಡು, ಹಿಂಗಂದೆ ಬಿಯಾರತ್ತೆ ಪರ್ತು ಬರ್ನು. ನಂಗಲೆ ನಡುಲುಲ್ಲೆ ಎಲ್ಲ ದೀನರೆ ಆಲ್ಮಾರೊಟ್ಟ ಪೆರಿಮಾರಿಟ್ಟು ಆ ದೀನಲುಲ್ಲೆ ಆಚರಣೆ ಬಿಸಯತ್ತಲು ಪಡಿಕೊನು. ಎನ್ನಿವರ್ತಾರೆ ನಲ್ಲ ಫಲಕ ಸಬೂರ್ಲು ಕೇಟುತ್ತು, ಅಂಗಲೆ ಫಲಕತ್ತಲು ನಲ್ಲ ಇಂದೆಂಗು ಆದರೆ ಪಾಲನೆ ಹಾಕೋನು. ಪಂಡೆಲ್ಲ ಸಾಲೆಲು ಸೌಹಾರ್ದತೆ ಬಿಸಯತ್ತಲು ಪಡಿಪು ಕಿಟ್ಟಿಯುಂಟು ಆಯಂಗೆ ಇಂಡು ಅಂಗಂತೆ ಪಡಿಪು ಸಾಲೆ ಕಿಟ್ಟಾತೆದ್ದಲು ಮಕ್ಕಗು ಔತ್ತುಲು ಹಬ್ಬ ಉಮ್ಮ ಸೌಹಾರ್ದತೆ ಪಡಿಪು ಕೊಡ್ಕೊನವರು ಇಂಡತ್ತೆ ನಾಲಲು ಹಿಂಗಂತೆಲೆ ನಡ್ನೊಂಟೇ ಇಕ್ಕೋನವರು ಉಂಟು ಚಂತು. ಈ ಥರ ಸಮಾಜದಲ್ಲಿ ಕೂಡ ಬೇರೆ ಬೇರೆ ಥರ ಜನರು, ಜಾತಿ ಆಗಲಿ, ಲ್ಯಾಂಗ್ವೇಜ್ ಆಗಲಿ, ಅಥವಾ ಯಾವುದು ಈ ಒಂದು ನಮ್ಮ ಕಲರ್ ಆಗಲಿ,
ಬೇರೆ ಬೇರೆ ಥರ ಇದ್ದಾರೆ. ಇದು ನಮ್ಮ ಜೆಂಡರ್ ಇದೆ, ಓಕೆ, ಲೇಡೀಸ್ ಅಂತ ಹೇಳ್ತೇವೆ, ಜೆಂಟ್ಸ್ ಅಂತ ಹೇಳ್ತೇವೆ, ಬ್ಲ್ಯಾಕ್ ಅಂತ ಹೇಳ್ತೇವೆ, ವೈಟ್ ಅಂತ ಹೇಳ್ತೇವೆ, ಮತ್ತು ಬೇರೆ ಬೇರೆ ಕಾಸ್ಟ್ ಅಂತ ಹೇಳ್ತೇವೆ. ಇದೆಲ್ಲ ಒಂದಿರುವಾಗ ಮಾತ್ರ ಅದಕ್ಕೆ ಒಂದು ಸೌಹಾರ್ದತೆ, ಒಂದು ಮೀನಿಂಗ್ ಬರ್ತದೆ. ಅಥವಾ ಸೌಹಾರ್ದತೆ ನಮಗೆ ಬೇಕಾಗಿರಲಿಲ್ಲ. ಒಂದು ಫಾರ್ ಎಕ್ಸಾಂಪಲ್ ಒಂದು ಗಾರ್ಡನ್ ಇದೆ ಅಂದ್ಕೊಳ್ಳಿ, ಒಂದು ಒಳ್ಳೆ ಗಾರ್ಡನ್ ಇದೆ. ಗಾರ್ಡನಲ್ಲಿ ಬರೀ ರೆಡ್ ರೋಸಸ್ ಮಾತ್ರ ಇದ್ದರೆ ಒಳ್ಳೇದು ಕಾಣ್ತದ? ಅದನ್ನು ಗಾರ್ಡನ್ ಅಂತ ನಾವು ಹೇಳ್ತೇವ? ಅಥವಾ ಬರೀ ತೆಂಗಿನ ತೋಟ ಮಾತ್ರ ಇದ್ದರೆ ಅದಕ್ಕೆ ಗಾರ್ಡನ್ ಅಂತ ಹೇಳಲ್ಲ ನಾವು, ಅದಕ್ಕೆ ಒಂದೇನೋ ಗದ್ದೆ ಅಂತ ಹೇಳ್ತೇವೆ ಅಥವಾ ತೋಟ ಅಂತ ಹೇಳ್ತೇವೆ. ಆದರೆ ಅದೇ ಇದರಲ್ಲಿ ಒಂದೆರಡು ಹಲಸಿನ ಗಿಡ ಇರಲಿ, ಒಂದೆರಡು ಮಾವಿನ ಗಿಡ ಇರಲಿ, ಅದಕ್ಕೊಂದು ಬೇರೆಯೇ ಒಂದು ಮಹತ್ವ ಬರ್ತದೆ. ಅದೇ ಥರ ಒಂದು ಗಾರ್ಡನಲ್ಲಿ ಬರೀ ರೋಸ್ ಅಲ್ಲ, ಅದರ ಜೊತೆ ಒಂದೆರಡು ಹೈಬಿಸ್ಕಸ್ ಇರಲಿ, ಒಂದೆರಡು ಜಾಸ್ಮಿನ್ ಇರಲಿ, ಒಂದೊಂದೆರಡು ಲಿಲ್ಲಿ ಇರಲಿ, ಅವೆಲ್ಲ ಸೇರಿದಾಗ ಒಳ್ಳೆ ಲುಕ್ ಬರ್ತದೆ ಅದಕ್ಕೆ. ಅದೇ ರೀತಿ ನಮ್ಮ ಸಮಾಜದಲ್ಲಿ ಕೂಡ ಮೇಲೆ ಕೆಳಗೆ ಶ್ರೇಷ್ಠ ಎಲ್ಲ ಇಲ್ಲ, ಎಲ್ಲರೂ ಒಂದೇ. ನಮ್ಮಲ್ಲಿ ತಪ್ಪೇನಾಗ್ತಾ ಇದೆ ಅಂತ ಹೇಳಿದರೆ, ನಾವು ಈಗಿನ ಪರಿಸ್ಥಿತಿ ಬಂದಿದ್ದಲ್ಲಿ, ನಾವು ಚಿಕ್ಕವರಿರುವಾಗ ನಮ್ಮಲ್ಲಿ ಹಿರಿಯರು ಹೇಳಿಕೊಡ್ತಾಯಿದ್ರು, ಹೀಗೆ ಇದೆ, ನಾವು ಹೀಗಿರಬೇಕು, ಹೀಗೆ ನಡ್ಕೋಬೇಕು, ಅದೆಲ್ಲ ಹೇಳ್ತಾಯಿದ್ರು. ಈಗ ತಪ್ಪೇನಾಗಿದೆ, ನಮ್ಮ ಯುವ ಜನಾಂಗಕ್ಕೆ ನಾವು ಆ ಸಂದೇಶ ಕೊಡ್ತಾ ಇಲ್ಲ. ಅದಕ್ಕಾಗಿ ನಾವು ಸ್ವಲ್ಪ ಇಂಥ ಒಂದು ಕಾರ್ಯಕ್ರಮ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಸೌಹಾರ್ದತೆ ಬಗ್ಗೆ ನಾವು ತಿಳಿಸ್ಕೊಡುವಂಥ ಪರಿಸ್ಥಿತಿ ಬಂದಿದೆ. ಭಾರತೀಯ ಲೆಕ್ಕ ಪರಿಶೋಧಕ ಸಂಘತೆ ಪಿರಾಕ್ರೆ ತಲೆಮುಪ್ಪ CA SS ನಾಯಕ್ ಮುಂಡಿತ್ತು. ಎಲ್ಲ ದೀನಿலும் நல்ல விஷயமே உண்டு. ஆயங்க நாங்கள் ಆದರೆ ಸರಿ படிக்கான்ட்டு ಎಲ್ಲ படித்த போல ಮೆರೆഞ്ഞുಂಟುಳ್ಳದು ನಂಗೆ ಸಮಸ್ಯೆ ಆಯಿರು. ಎಲ್ಲ ಬಸ್ತರೆ ಕಕ್ಕೋಗುವವರು ಆಯಂಗೆ ಪಡಿಪು ಚೊಲ್ಲುವುದು ಕಕ್ಕೋಗಾವತ್ತೆ ಬಸ್ತು. ಕ್ರಿಶ್ಚಿಯನ್ ಸಮುದಾಯ ಚರ್ಚ್ ಕೆಟ್ಟಿದ್ರೆ ಕಾಂಟಿ ಮುನ್ನಲು ಸಾಲೆ ಕೆಟ್ಟುಬಾಟಿತ್ತು ಮಕ್ಕಳಿಗೆ ಪಡಿಪು ಕೊಡ್ತೊಂಡು ಬಂದರಾರುಂಟು ಚೊಂತು. ಕೊಡಿ ಖರ್ಚಾಗ್ತದೆ, ಹಣ ಕೊಡಿ ಖರ್ಚಾಗ್ತದೆ, ಭೂಮಿ ಕೊಡಿ ಖರ್ಚಾಗ್ತದೆ, ಬೇರೆ ಯಾವುದು ಕೊಟ್ಟರು ಖರ್ಚಾಗ್ತದೆ. ವಿದ್ಯೆ ಮಾತ್ರ ನೀವು ಎಷ್ಟು ಕೊಡ್ತೀರಿ ಅಷ್ಟು ನಿಮ್ಮ ಜಾಸ್ತಿ ಆಗ್ತದೆ. ವ್ಯಯೇ ಕೃತೆ ವರ್ಧತೆ ನಿತ್ಯಂ, ಎಷ್ಟು ಖರ್ಚು ಮಾಡ್ತೀರಿ ಅಷ್ಟು ಜಾಸ್ತಿ ಆಗ್ತಾ ಹೋಗ್ತದೆ. ಪುಣ್ಯ ಕೂಡ ಹಾಗೆ, ನೀವು ಎಷ್ಟು ಪುಣ್ಯ ಕೆಲಸ ಮಾಡ್ತೀರಿ ಅಷ್ಟು ನಿಮ್ಮದು ಪುಣ್ಯ ಜಾಸ್ತಿ ಆಗ್ತದೆ ಹೋಗ್ತದೆ. ವಿದ್ಯಾಧನಂ ಸರ್ವಧನ ಪ್ರಧಾನಂ, ಎಲ್ಲ ಧನಕ್ಕಿಂತಲೂ ಉತ್ತಮವಾದ ಧನ ವಿದ್ಯಾಧನ ಅಥವಾ ವಿದ್ಯಾದಾನ ಕೂಡ. ಅಂಥ ಒಂದು ಉತ್ತಮ ಕಾರ್ಯವನ್ನು ಈ ಕ್ರಿಶ್ಚಿಯಾನಿಟಿಯವರು ಮಾಡ್ತಾ ಇದ್ದಾರೆ. ಎಲ್ಲ ಹೇಳ್ತೀರಿ ಕಾನ್ವೆಂಟ್ ಎಜುಕೇಷನ್ ಅಂತ ಹೇಳ್ತೇವೆ ನಾವು. ಈಗ ಯಾವುದೇ ಮಕ್ಕಳಲ್ಲಿ ಶಿಸ್ತು, ಸಂಯಮ, ಡಿಸಿಪ್ಲಿನ್, ಡಿವೋಷನ್, ಡೆಡಿಕೇಶನ್, ಡಿಟರ್ಮಿನೇಷನ್ ಇದು ಸಿಗಬೇಕಾದ್ರೆ ಕಾನ್ವೆಂಟ್ ಎಜುಕೇಷನಲ್ಲಿ ಸಿಕ್ಕಿದಷ್ಟು ಒಳ್ಳೆಯ ಒಂದು ವ್ಯಕ್ತಿತ್ವ ಏನಂತಾರೆ ರೂಪ ಅಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅದು ಅತ್ಯುತ್ತಮ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಮುಡಿಪು ಸಂತ ಜೋಸೆಫ್ ಚರ್ಚ್ರೆ ರೆವರೆಂಡ್ ಫಾದರ್ ರಿಚಾರ್ಡ್ ಡಿಸೋಜಿ ಏಳು ಲೇಸರೆ ತಲೆಮೂಪ ಐತಿಂದು. MCC ಬ್ಯಾಂಕ್ ರೇ ತಲೆಮೂಪ ಅನಿಲ್ ಲೋಬೋ, ಉಳ್ಳಾಲ ಸದ್ಭಾವನಾ ವೇದಿಕೆ ತಲೆಮೂಪ ಪ್ರಸಾದ್ ರೈ ಕಲ್ಲಿಮಾರ್, ಜಮಾತೆ ಇಸ್ಲಾಮಿ ಹಿಂದ್ ಇದರ ತಲೆಮೂಪ ಅಬ್ದುಲ್ ಕರೀಂ, JCI ರೇ ತಲೆಮೂಪ ಫ್ರಾಂಕಿ ಫ್ರಾನ್ಸಿಸ್ ಕುಟೀನಾ, ಲಯನ್ಸ್ ಕ್ಲಬ್ ರೇ ತಲೆಮೂಪ ಅರುಣ್ ಮೊಂತೆರೋ, ನವೋದಯ ಫ್ರೆಂಡ್ಸ್ ರೇ ಕಾರ್ಯದರ್ಶಿ ರೂಪೇಶ್ ಭಟ್ನಗರ, ರೋಟರಿ ಸಮುದಾಯ ದಳತ್ತೆ ತಲೆಮೂಪ ಸವಿತಾ ಸಂತೋಷ್ ಮೇಲ್ತನೆಲಿన్నారు. ಪ್ರಶಾಂತ್ ದಿಸೋಜಾ ಬಿರ್ನರ್ಗ್ ಮರ್ಹಬಾ ಹಾಕಿತ್ತು. ಪತ್ರಕರ್ತ ವಿದ್ಯಾಧರ್ ಶೆಟ್ಟಿ ಲೇಸರೆ ವಿಷಯത്തിൽ ಸುರುತ್ತೆ ಪಾಲ್ಕ ಮುಂಡಿತ್ತು. ಇಸಾಕ್ ಹಸನ್ ನನ್ನಿಜಂತು ಸಿಸಿಲಿಯಾ ಮೊಂತೆರೋ ಲೇಸ್ ನಡಪಾಟಿತ್ತು. ಕೋಟೆಕಾರ್ ಬ್ಯಾಂಕ್ ರೇ ವರ್ಷത്തെ വലിയ ಸಭೆ ಬ್ಯಾಂಕ್ ರೇ ಹಾಲ್ ನಡೆನಿತ್ತು. ಬೇರೆ ಬೇರೆ ರೂಪത്തിൽ ಸಮಾಜ ಸೇವೆ ಹಾಕೊಂಡುಲ್ಲೆಂಕ್ ಈ ಸಭೆಯಲ್ಲಿ ಚಮ್ಮನ ನಡೆನಿತ್ತು. ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲರೇ ಪಿರ್ಸತ್ತೆ ಬ್ಯಾಂಕ್ ಚೊಲ್ಲರೆ ಪೇರೆಟ್ಟದಾಯೆ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘತೆ ಬೆಲಿಯ ಸಭೆಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಎಟ್ಟದಾಯೆ ಹರೇಕಾಳ ಹಾಜಾಪ ಪಿನ್ನೆ ಜಿಲ್ಲೆರೆ ರಾಜ್ಯೋತ್ಸವ ಪ್ರಶಸ್ತಿ ಎಟ್ಟದಾಯೆ ಪೊಸಕುರಲ್ ಚಾನೆಲ್ ರೇ ತಲೆಮೂಪ ವಿದ್ಯಾಧರ್ ಶೆಟ್ಟಿಗೆ ಸನ್ಮಾನ ನಡೆನಿತ್ತು. ಚಮ್ಮನ ಎಡ್ತೆ ಹಾಜಾಪ ಪಿನ್ನೆ ವಿದ್ಯಾಧರ್ ಶೆಟ್ಟಿ ಬ್ಯಾಂಕ್ ರೇ ಆಡಳಿತ ಕಮಿಟಿಗೆ ನನ್ನಿರೆ ಫಲಕ ಚೊన్నారు. ಸದಸ್ಯರಿಗೆ ಮತ್ತು ಈ ಭಾಗದ ಇವತ್ತಿನ ಸಮಾರಂಭದಲ್ಲಿ ಈ ಮೆಂಬರ್ ಇವರೆಲ್ಲ ಕೋಟೆಕಾರ ಸೊಸೈಟಿನ ಕುಟುಂಬ ಮೆಂಬರ್ ನಾನು ನಿಮಗೆ ಭಾಳ ಅರೆಕಳ ಆಜಪ್ಪ ಅಂದ ಎತ್ತಿ ಭಾಳ ಸಂತೋಷದಿಂದ ಅರೆಕಳ ಹುಟ್ಟಿ ಬಡತನಲ್ಲಿ ಹುಟ್ಟಿದೆ ಜನ ನಾನು ಇವತ್ತು ಕೋಟೆಕಾರ ಬ್ಯಾಂಕ್ ಕೂಡ ನನಗೊಂದು ಮಾದರಿ. ಯಾಕೆಂದರೆ ನನ್ನಲ್ಲಿ ಬರುವಾಗಲೇ ಸನ್ಮಾನ್ಯ ವೇದಿಕೆಯಲ್ಲಿದ್ದವರನ್ನು ಅಜ್ಜಪ್ಪ ಅರೆಕಳ ಒಂದು ಪ್ರೆಸ್ ಕೊಟ್ಟರು ಎಲ್ಲರೂ ಎತ್ತಿ ನಿಂತು. ಆದರೆ ನಾನು ಅಂಥ ಜನ ಆಗಿ ನೋಡಿ ಬರಲಿಲ್ಲ. ನಾನು ಇದೇ ಭಾಗದ
ಇದೇ ಭಾಗದ ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಈ ಭಾಗದ ನನ್ನ ಶಾಸಕರು ದಿವಂಗತ ಖಾದರ್ ಅವರ ತಂದೆ UT ಫರೀದಾರ್ ಕ್ಷೇತ್ರದ 1971ರಲ್ಲಿ ನನಗೆ ಅರೆಕಲ ಗಿರಮ್ಮ ನಾನು ಸೆಟ್ನವರ ಭೂಮಿಲಿ ಹುಟ್ಟಿದವನು. ನಾನು ನೆರೆ ಬಂದ ಸಂದರ್ಭದಲ್ಲಿ 1 ಎಕರೆ ಭೂಮಿ ನಮಗೆ ಕೊಟ್ಟು ಅರೆಕಲದ ನೀಪಟ್ಟು ಪರಿಸರದಲ್ಲಿ ನಾನು ವಾಸಿಸಾಗಿದ್ದೀನಿ. ನಾನು 6 ಮಂದಿ, ನನ್ನ ತಂದೆ 3ನೇ ನಾನು ವಿದ್ಯಾಭ್ಯಾಸ ಪಡ್ಕೊಂಡಿಲ್ಲ. ಆದ ಕಾರಣ 1976 ಜುಲೈ 26ಕ್ಕೆ ಒಂದು ನೆರೆ ಬಂತು ಶುಕ್ರವಾರ ದಿವಸ. ಆ ಭಾಗದಲ್ಲಿ ಅರೆಕಲ ಪಂಜಮಾಡಿಯಲ್ಲಿ ಸೆಟ್ನವರ ಭೂಮಿ ಬಿಟ್ಟಿದ್ದವನು. ಆನಂತರ ನೀಪಟ್ಟು ಪ್ರದೇಶ ಬಂದೆ. ಆನಂತರ ನನ್ನ ಜೀವಮಾನ 6 ಮಂದಿಯಲ್ಲಿ ಬೈಕ್ ಕೂಡ ನಾನು ಕೊಡವಿಲ್ಲ. ನಾನು ವಿದ್ಯಾಭ್ಯಾಸ ಪಡ್ಕೊಂಡಿಲ್ಲ. ತಾಯಿ ಏನು ಹುಡುಕುಣಿಕೆ ಮಾಡ್ತಿಲ್ಲದ ಮನುಷ್ಯ. ಆದ ಕಾರಣ ನಿಮ್ಮ ಸಹಾಯ ಸಹಕಾರ ನನ್ನ ಮೇಲೆ ಇರಲಿ ಅಂತ ಹಾರೈಸಿದ್ದೇನೆ. ನಮಸ್ಕಾರ. ನಿಮ್ಮ ಮೇಲೆ ವಿಶ್ವಾಸದಲ್ಲಿ ನನಗೆ ಸಹಾಯ ಮಾಡಿ ನಿಮ್ಮನ್ನು ಎಲ್ಲ ವಿಶ್ವಾಸ ಇನ್ನೂ ಕೂಡ ಕೋಟೆಕಾರ ಬ್ಯಾಂಕ್ ಅತಿ ಎತ್ತರ ಬೆಲೆಯಲ್ಲಿ ಅಂತ ಹಾರೈಸಿದ್ದೀನಿ. ನಾನು ಅವಕಾಶ ಕೊಟ್ಟ ಮಾಧ್ಯಮಿಕರಿಗೆ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಅದರ ಜೊತೆಗೆ ವ್ಯವಹಾರದಲ್ಲಿಯೂ ಈ ವರ್ಷದ ಸಾಧನೆ ನೋಡಿದೆವು. ಪ್ರಗತಿಯ ಪಥದಲ್ಲಿ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಎನ್ನುವಂಥ ಶೀರ್ಷಿಕೆಯೊಂದಿಗೆ ಅದು ತನ್ನ ಆ ಪ್ರಗತಿಯನ್ನು ವರ್ಷದಿಂದ ವರ್ಷಕ್ಕೆ ದಾಖಲಿಸ್ತಾ ಇದೆ. ತನ್ನ ಷೇರುದಾರರಿಗೆ 25% ಡಿವಿಡೆಂಟ್, ಅದು ದಾಖಲೆಯ ಡಿವಿಡೆಂಟ್, ಅದಕ್ಕಿಂತ ಹೆಚ್ಚು ಕೊಡಲಿಕ್ಕೆ ಆಗುವುದಿಲ್ಲ. ಸಹಕಾರಿ ಸಂಘದಲ್ಲಿ ಅದಕ್ಕಿಂತ ಹೆಚ್ಚು ಕೊಡುವ ಅವಕಾಶ ಇಲ್ಲ. ಈ ರೀತಿಯಾಗಿ ಪ್ರತಿಯೊಂದು ಕೆಲಸದಲ್ಲೂ ದಾಖಲೆಯನ್ನು ನಿರ್ಮಿಸುತ್ತಾ ಎಲ್ಲರಿಗೂ ಮಾದರಿಯಾಗಿರುವಂತಹ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇಂತಹ ಸಮಾಜಮುಖಿ ಕೆಲಸಗಳನ್ನು ನಿರಂತರವಾಗಿ ಮಾಡಲಿ. ಎಲ್ಲರಿಗೂ ನನ್ನಂತಹವರಿಗೆ ನಾನೇನು ದೊಡ್ಡ ಸಾಧನೆ ಮಾಡಿದ್ದೇನೆ ಅಂತ ಹೇಳಿಕೊಳ್ಳುವುದಿಲ್ಲ. ಪದ್ಮಶ್ರೀ ಹಾಜಬ್ಬರ ಸಾಧನೆಯ ಮುಂದೆ ನಮ್ಮದೇನು ದೊಡ್ಡ ಸಾಧನೆ ಅಲ್ಲ. ನಮ್ಮ ಕೆಲಸವನ್ನು ನಾವು ನಿಯಮಿತವಾಗಿ ಮಾಡ್ತಾ ಇದ್ದೇವೆ. ಆ ನಿಯಮಿತ ಕೆಲಸಕ್ಕೆ ಒಂದು ಗೌರವ ಸಿಕ್ಕಿದೆ ಅಂತ ಹೇಳಿಕೊಳ್ತಾ ಆ ಗೌರವಕ್ಕೆ ನಿಮ್ಮಂತಹ ಈ ಅಭಿಮಾನದ ಸಮ್ಮಾನ ಇನ್ನಷ್ಟು ಪ್ರೋತ್ಸಾಹವಾಗಲಿ. ಇಂತಹ ಎಲ್ಲರಿಗೂ ಕೊಡುವಂತಹ ಆ ಒಂದು ಭಾಗ್ಯ ನಿಮಗೆ ಒದಗಿ ಬರಲಿ ಅಂತ ಹೇಳಿಕೊಳ್ಳುತ್ತಾ ಇವತ್ತಿನ ಈ ಸನ್ಮಾನಕ್ಕಾಗಿ ಎಲ್ಲ ಅಧ್ಯಕ್ಷರನ್ನು, ನಿರ್ದೇಶಕರನ್ನು ಎಲ್ಲರನ್ನು ನಾನು ವಂದಿಸುತ್ತಾ, ಸಭಿಕರನ್ನು ವಂದಿಸುತ್ತಾ ಎಲ್ಲರಿಗೂ ಶುಭವಾಗಲಿ. ಬ್ಯಾಂಕ್ ತಲೆಮೂಪ ಕೃಷ್ಣ ಶೆಟ್ಟಿ ಕೋಟೆಕಾರ್ ಕೆಳಗಿನ ಗುತ್ತು ಏಲೆ ಮೂಪತ್ತನത്തിൽ ನಡ್ನೆ ಲೇಸಲು ಜಂಡಾಮತೆ ತಲೆಮೂಪ ಅಬುಸಾಲಿ KB ಸದಸ್ಯರಾಯೇ ಗಂಗಾಧರ್ ಉಳ್ಳಾಲ್, ಉದಯಕುಮಾರ್ ಶೆಟ್ಟಿ, ಅರುಣ್ ಕುಮಾರ್ ಉಳ್ಳಾಲ್, ರಾಘವ R ಉಚ್ಚಿಲ್, ರಘು ಉಚ್ಚಿಲ್, ಪದ್ಮಾವತಿ S ಶೆಟ್ಟಿ, ಸುರೇಖಾ ಚಂದ್ರಹಾಸ, ನಾರಾಯಣ, ಬಾಬು ನಾಯಕ್ ಪಿನ್ನ ಕಿರಣ್ ಮೇಲ್ತೆನಲಿಂದರು. ಬ್ಯಾಂಕ್ ರೇ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಹರ್ಷವರ್ಧನ ಉಳ್ಳಾಲ್ ವರ್ಷತೆ ಕನಕ ಓದಿತು ಸಭೆ ನಡಪಾಟಿತು. ಮ್ಯಾನೇಜರ್ ಸಂತೋಷ್ ಶೆಟ್ಟಿ ಚಮ್ಮನತ್ತೆ ಕಡ್ಲ ಸೋದಿತ್ತು. ಸದಸ್ಯ ಕೃಷ್ಣಪ್ಪ ಸಾಲಿಯಾನ್ ನನ್ನಿಚೊಂತು. ಉಡಗು ಬ್ಯಾರಿ ವಾರ್ತೆ ಅಚೇರಿ ಆಯ್ತು. ಬಂಡವಾರ ಇದೇ ನೇರத்துக்கு ನಿಗಲೆ ಮುನ್ನಾಲ್ ಬಂಡ ಔಟ್ತೋಲ್ ನೋಕ್ಯಂಡಿಕರು ನಂಗಲೆ ನಿಗಲೆ ಪಿರ್ಸತೆ ಚಾನೆಲ್ ಪೊಸಕುರಲ್.